ಶ್ರೀನಿವಾಸ ಕಲ್ಯಾಣೋತ್ಸವ ಸಮಿತಿ ಪುತ್ತೂರು ಇದರ ಸಾರಥ್ಯದಲ್ಲಿ 3ನೇ ವರ್ಷದ ಶ್ರೀನಿವಾಸ ಕಲ್ಯಾಣೋತ್ಸವ ಹಾಗೂ ಸಾಮೂಹಿಕ ವಿವಾಹ ಹಿಂದವಿ ಸಾಮ್ರಾಜ್ಯೋತ್ಸವ ನವೆಂಬರ್ 29, 30 ಶನಿವಾರ ಮತ್ತು ಆದಿತ್ಯವಾರ 2025ರಂದು ಪುತ್ತೂರಿನ ಮಹತೋಬರ ಶ್ರೀ ಮಹಾಲಿಂಗೇಶ್ವರ ದೇವರ ದೇವರುಮಾರು ಗದ್ದೆಯಲ್ಲಿ ತೃತೀಯ ವರ್ಷದ ಕಾರ್ಯಕ್ರಮ ಅತ್ಯಂತ ವಿಜೃಂಭಣೆಯಿಂದ ನಡೆಯಲಿಕ್ಕಿದೆ. ರಾಷ್ಟ್ರೀಯ ಸ್ವಯಂ ಸೇವಾ ಸಂಘದ ಸಂಘ ಶತಾಬ್ದಿಯ ನೆನಪಿನಡಿಯಲ್ಲಿ ಈ ವರ್ಷದ ಪುತ್ತಿಲ ಪರಿವಾರ ಸೇವಾ ಟ್ರಸ್ಟ್ನ ದೊಡ್ಡ ಯೋಜನೆಗಳಲ್ಲಿ ಒಂದಾದ ಸಾಮೂಹಿಕ ವಿವಾಹ ಕಾರ್ಯಕ್ರಮವು ಈಗಾಗಲೇ ನಾವು ಹಲವಾರು ಸಭೆ ಸಮಾರಂಭಗಳನ್ನು ಮಾಡಿ ಅದಕ್ಕೆ ಬೇಕಾದ ಎಲ್ಲ ವ್ಯವಸ್ಥೆಗಳನ್ನು ಮಾಡಿಕೊಂಡು ಬಂದಿದ್ದೇವೆ. ಇವತ್ತಿನ ದಿನ ಪ್ರಥಮ ಹಂತದಲ್ಲಿ ಈಗಾಗಲೇ ಸಾಮೂಹಿಕ ವಿವಾಹದಲ್ಲಿ ಮದುವೆ ಆಗಲಿಕ್ಕೆ ನೋಂದಾವಣೆಯನ್ನು ಮಾಡಿರುವಂತಹ ನವ ಜೋಡಿಗಳಿಗೆ ತಾಂಬೂಲ ಶಾಸ್ತ್ರ ಮತ್ತು ಮಂಗಲ ವಸ್ತುಗಳ ವಿತರಣೆಯನ್ನು ಮಾಡುವ ಈ ಕಾರ್ಯಕ್ರಮದಲ್ಲಿ ಇವತ್ತು ನಾವು ಸೇರಿದ್ದೇವೆ. ಈ ಸಾಮೂಹಿಕ ವಿವಾಹದ ಮೊದಲ ಹಂತದ ನವ ಜೋಡಿಗಳಿಗೆ ತಾಂಬೂಲ ಶಾಸ್ತ್ರ ಮತ್ತು ಮಂಗಲ ವಸ್ತುಗಳ ವಿತರಣೆ ಮಾಡಲಿಕ್ಕೆ ಈ ಸಭಾ ಕಾರ್ಯಕ್ರಮ ಒಂದು ಅರ್ಧ ಗಂಟೆಯ ಸಭಾ ಕಾರ್ಯಕ್ರಮ ಇಲ್ಲಿ ನೆರವೇರಲಿಕ್ಕಿದೆ. ಮೊಟ್ಟ ಮೊದಲನೇದಾಗಿ ಮಹತೋಬರ ಶ್ರೀ ಮಹಾಲಿಂಗೇಶ್ವರ ದೇವರ ಪಾದಗಳಿಗೆ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಇವತ್ತಿನ ಈ ಕಾರ್ಯಕ್ರಮದ ಸಭಾ ವೇದಿಕೆಯಲ್ಲಿ ಉಪಸ್ಥಿತರಿರುವವರು ಪುತ್ತಿಲ ಪರಿವಾರ ಸೇವಾ ಟ್ರಸ್ಟ್ ರಿಜಿಸ್ಟರ್ಡ್ ಪುತ್ತೂರು ಶ್ರೀನಿವಾಸ ಕಲ್ಯಾಣೋತ್ಸವ ಸಮಿತಿಯ ಗೌರವಾಧ್ಯಕ್ಷರಾದಂಥ ಸಿದ್ಧನಾಥ ಮಾನಕರವರು ವೇದಿಕೆಯಲ್ಲಿ ಉಪಸ್ಥಿತರಿರಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಜೊತೆಗೆ ಇವತ್ತಿನ ಈ ತಾಂಬೂಲ ಶಾಸ್ತ್ರ ಮತ್ತು ಮಂಗಲ ವಸ್ತುಗಳ ವಿತರಣೆಯನ್ನು ಮಾಡಿ ನಮಗೆ ಪೌರೋಹಿತ್ಯವನ್ನು ನೀಡಲಿಕ್ಕಿದ್ದಾರೆ ಪುರೋಹಿತರಾದಂಥ ಶ್ರೀವತ್ಸ ಕಿದಿಲಾಯ ಸರ್ ಅವರು. ದಯವಿಟ್ಟು ಗೌರವಾನ್ವಿತ ಕಿದಿಲಾಯ ಸರ್ ಅವರು ವೇದಿಕೆಯಲ್ಲಿ ಬರಮಾಡಿಕೊಳ್ಳಬೇಕು. ಜೊತೆಗೆ ಶ್ರೀನಿವಾಸ ಕಲ್ಯಾಣೋತ್ಸವ ಸಮಿತಿಯ ಸ್ವಾಗತ ಸಮಿತಿಯ ಅಧ್ಯಕ್ಷರಾದಂಥ ಭೀಮಯ್ಯ ಭಟ್ ವೇದಿಕೆಗೆ ಬರಬೇಕು. ಶ್ರೀನಿವಾಸ ಕಲ್ಯಾಣೋತ್ಸವ ಸಮಿತಿಯ ಕಾರ್ಯಾಧ್ಯಕ್ಷರಂಥ ಪ್ರಾಣೇಶ್ ಕೆಮ್ಮಯ್ಯ ಅವರು ವೇದಿಕೆಗೆ ಬರಬೇಕು. ಶ್ರೀನಿವಾಸ ಕಲ್ಯಾಣೋತ್ಸವ ಸಮಿತಿಯ ಪ್ರಧಾನ ಕಾರ್ಯದರ್ಶಿ ಪ್ರವೀಣ್ ಶೆಟ್ಟಿ ವೇದಿಕೆಗೆ ಬರಬೇಕು. ಶ್ರೀನಿವಾಸ ಕಲ್ಯಾಣೋತ್ಸವ ಸಮಿತಿ ಮತ್ತು ಪುತ್ತಿಲ ಪರಿವಾರ ಸೇವಾ ಟ್ರಸ್ಟಿನ ನಿರ್ದೇಶಕರು ಉಮೇಶ್ ಕೋಡಿಬೇಲ್ರವರು ವೇದಿಕೆಗೆ ಬರಬೇಕು. ಪುತ್ತಿಲ ಪರಿವಾರ ಸೇವಾ ಟ್ರಸ್ಟ್ನ ಪ್ರಧಾನ ಕಾರ್ಯದರ್ಶಿ ಪ್ರೇಮರಾಜ್ ಹಾರ್ಲಪದವರು ವೇದಿಕೆಯಲ್ಲಿ ಉಪಸ್ಥಿತರಿರಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಪುತ್ತಿಲ ಪರಿವಾರ ಸೇವಾ ಟ್ರಸ್ಟ್ನ ಕೋಶಾಧಿಕಾರಿ ರೂಪೇಶ್ ಅವರು ವೇದಿಕೆಗೆ ಬರಬೇಕು. ಎಲ್ಲ ಪದಾಧಿಕಾರಿಗಳನ್ನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕಾಗಿ ನಾನು ಶ್ರೀನಿವಾಸ ಕಲ್ಯಾಣೋತ್ಸವ ಸಮಿತಿಯ ಪ್ರಧಾನ ಕಾರ್ಯದರ್ಶಿ ಪ್ರವೀಣ್ ಶೆಟ್ಟಿ ಅವರಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಹಿಂದವಿ ಸಾಮ್ರಾಜ್ಯೋತ್ಸವ ಹಾಗೂ ಸಾಮೂಹಿಕ ವಿವಾಹ ಈ ಎಲ್ಲ ಕಾರ್ಯಕ್ರಮದ ಈಗಾಗಲೇ 3-4 ಸಭೆಗಳನ್ನು ಮಾಡಿ ಪೂರ್ವಭಾವಿ ಸಭೆಗಳನ್ನು ಮಾಡಿ ಎಲ್ಲ ರೂಪುರೇಷೆಗಳನ್ನು ನಾವು ತಯಾರು ಮಾಡಿದ್ದೇವೆ. ಇದರ ಶ್ರೀನಿವಾಸ ಕಲ್ಯಾಣೋತ್ಸವದ ಬಹಳ ಮಹತ್ವದ ಅಂಗವಾದಂಥ ಸಾಮೂಹಿಕ ವಿವಾಹ ಸಂಘದ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ 100 ವರ್ಷ ತುಂಬುವ ಒಂದು ಹೊಸ್ತಿಲಲ್ಲಿ ಸಾಮೂಹಿಕ ವಿವಾಹವನ್ನು ಮಾಡಬೇಕಂತ ಇಚ್ಛೆಯಲ್ಲಿ ಇವತ್ತು ತಮ್ಮ ಹಿಂದೂ ಸಂಪ್ರದಾಯದ ಪ್ರಕಾರ ಮದುವೆಗೆ ಮುಂಚೆ ತಾಂಬೂಲ ಶಾಸ್ತ್ರವನ್ನು ಮಾಡುವಂಥ ಒಂದು ಪದ್ಧತಿ ಇದೆ. ಆ ಪ್ರಕಾರ ಇಲ್ಲಿ ಇವತ್ತು ಮಾಡಲಿಕ್ಕೆ ನಾವೆಲ್ಲ ಸೇರಿದ್ದೀರಿ. ಈ ಒಂದು ಕಾರ್ಯಕ್ರಮದ ಗಣ ಅಧ್ಯಕ್ಷತೆಯನ್ನು ವಹಿಸಿಕೊಂಡಂತಹ ಹಿಂದವಿ ಸಾಮ್ರಾಜ್ಯೋತ್ಸವ ಮತ್ತು ಕಲ್ಯಾಣೋತ್ಸವದ ಅಧ್ಯಕ್ಷರಾದಂಥ ಖ್ಯಾತ ವಕೀಲರಾದಂಥ ನರಸಿಂಹ ಪ್ರಸಾದ್ ಅವರನ್ನು ಆತ್ಮೀಯವಾಗಿ ಸಭೆಗೆ ಸ್ವಾಗತಿಸಿದ್ದೇನೆ. ನಮ್ಮೆಲ್ಲ ನಾಯಕರು ಪುತ್ತಿಲ ಸೇವಾ ಟ್ರಸ್ಟ್ನ ಸಂಸ್ಥಾಪಕ ಅಧ್ಯಕ್ಷರಾದಂಥ ಅರುಣಕುಮಾರ್ ಪುತ್ತಿಲ್ ಅವರಿದ್ದಾರೆ. ಅವರನ್ನು ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸಿದ್ದೇನೆ. ಈ ಒಂದು ಸಾಮೂಹಿಕ ವಿವಾಹದ ಕಾರ್ಯಕ್ರಮದ ಅದರ ಶಾಸ್ತ್ರೋತ್ತರವಾಗಿ ಅದನ್ನು ನಡೆಸಿಕೊಡುತ್ತಿದ್ದಾರೆ ಶ್ರೀವತ್ಸ ಕಿದಿಲಾಯರವರಿದ್ದಾರೆ. ತಾವು ಅವರಿಗೂ ಕೂಡ ನಮ್ಮೆಲ್ಲರ ಪರವಾಗಿ ಆತ್ಮೀಯವಾಗಿ ಸ್ವಾಗತವಿದ್ದೇನೆ. ಗೌರವ ಅಧ್ಯಕ್ಷರಾದಂಥ ಭೀಮಯ್ಯ ಭಟ್ ಅವರಿದ್ದಾರೆ. ಅವರನ್ನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಪುತ್ತಿಲ ಪರಿವಾರದ ನೂತನ ಸೇವಾ ಟ್ರಸ್ಟ್ನ ನೂತನ ಅಧ್ಯಕ್ಷರಾದಂಥ ಶ್ರೀರಾಮ್ ಭಟ್ ಪಾತಾಲ್ ಅವರಿದ್ದಾರೆ. ಅವರನ್ನು ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೆಯೇ ಪ್ರಧಾನ ಕಾರ್ಯದರ್ಶಿಯಾದಂಥ ಪ್ರೇಮರಾಜ್ ಅವರಿದ್ದಾರೆ. ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತಾ, ಹಾಗೆ ಪುತ್ತಿಲ ಪರಿವಾರದ ಸ್ವಾಗತ ಸಮಿತಿಯ ಸಂಚಾಲಕರಾದಂಥ ಉಮೇಶ್ ಕೋಡಿಬೇಲ್ ಇದ್ದಾರೆ. ಅವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೆಯೇ
ಪುತ್ತಿಲ ಪರಿವಾರ ಸೇವಾ ಟ್ರಸ್ಟ್ನ ಕೋಶಾಧಿಕಾರಿಯಾದಂಥ ರೂಪೇಶ್ ಆಗಿದ್ದಾರೆ. ಅವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸುತ್ತಾ ಬಂದಂಥ ಎಲ್ಲರನ್ನೂ ಆತ್ಮೀಯವಾಗಿ ಸ್ವಾಗತಿಸುತ್ತಾ ಹಿಂದವಿ ಸಾಮ್ರಾಜ್ಯೋತ್ಸವ ಸಾಮೂಹಿಕವಾದ ಆತ್ಮೀಯವಾಗಿ ಎಲ್ಲರಿಗೂ ಸ್ವಾಗತಿಸುತ್ತಾ ಪತ್ರಿಕಾ ಮಾಧ್ಯಮದವರಿದ್ದಾರೆ, ನಿಮಗೂ ಕೂಡ ಸ್ವಾಗತಿಸುತ್ತಾ ಎಲ್ಲರನ್ನ ಸ್ವಾಗತಿಸಿದ ಪ್ರವೀಣ್ ಶೆಟ್ಟಿ ತಮಗೂ ಕೂಡ ಸ್ವಾಗತವನ್ನು ಬಯಸುತ್ತಾ ನಮ್ಮ ಈ ಕಾರ್ಯಕ್ರಮದಲ್ಲಿ ಮಹಿಳಾ ಸಮಿತಿಯ ಸಂಚಾಲಕಿ ಆಗಿರುವಂಥ ಪ್ರೇಮ ರಾಧಾಕೃಷ್ಣರಯ್ಯವರು ವೇದಿಕೆಗೆ ಬರಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಶ್ರೀನಿವಾಸ ಕಲ್ಯಾಣೋತ್ಸವ ಸಮಿತಿಯ ವಿವಿಧ ಜವಾಬ್ದಾರಿ ನಂತರ ಪ್ರೇಮ ರಾಧಾಕೃಷ್ಣರಯ್ಯವರು ವೇದಿಕೆಗೆ ಬರಬೇಕು. ಒಂದು ವರ್ಷದ ಹಿಂದೆ ವರಮಹಾಲಕ್ಷ್ಮಿ ಪೂಜಾ ಸಮಿತಿಯ ಅಧ್ಯಕ್ಷರಾಗಿದ್ದು ನಮ್ಮ ವಿವಿಧ ಸಮಿತಿಗಳಲ್ಲಿ ಜವಾಬ್ದಾರಿ ಹೊತ್ತು ಕಾರ್ಯಾಲಯದಲ್ಲಿ ಕೂಡ ಕಾರ್ಯಾಲಯದ ಪ್ರಮುಖರಾಗಿ ಕರ್ತವ್ಯವನ್ನು ನಿರ್ವಹಿಸಿರುವ ಪ್ರೇಮ ರಾಧಾಕೃಷ್ಣರಯ್ಯವರು ವೇದಿಕೆಯಲ್ಲಿ ಇರಬೇಕು. ತಮಗೆ ಎಲ್ಲರ ಪರವಾಗಿ ಅತ್ಯಂತ ಗೌರವದಿಂದ ಸ್ವಾಗತವನ್ನು ಮಾಡ್ತಾ ಇದ್ದೇನೆ. ವೇದಿಕೆಯಲ್ಲಿರುವ ಕಾರ್ಯಕ್ರಮದ ಅಧ್ಯಕ್ಷರು ಎಲ್ಲ ಅತಿಥಿಗಳಿಗೆ ಶಾಲು ಹಾಕಿ ಗೌರವಿಸಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ನರಸಿಂಹಪ್ರಸಾದ್ ರವರು ಶ್ರೀನಿವಾಸ ಕಲ್ಯಾಣೋತ್ಸವ ಸಮಿತಿಯ ಅಧ್ಯಕ್ಷರು ಎಲ್ಲ ವೇದಿಕೆಯಲ್ಲಿರುವ ಗೌರವಾನ್ವಿತರಿಗೆ ಶಾಲು ಹಾಕಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಶ್ರೀನಿವಾಸ ಕಲ್ಯಾಣೋತ್ಸವ ಸಮಿತಿಯ ಅಧ್ಯಕ್ಷರಾಗಿರುವಂತಹ ನರಸಿಂಹಪ್ರಸಾದ್ ರವರಿಗೆ ಸಮಿತಿಯ ಸಂಚಾಲಕರಾಗಿರುವಂಥ ಶ್ರೀಯುತ ಅರುಣ್ ಕುಮಾರ್ ಪುತ್ತಿಲರವರು ಶಾಲು ಹಾಕಿ ಸ್ವಾಗತಿಸಿದರು. ಬಂದಂಥ ಎಲ್ಲ ಸಮಿತಿಯ ಗೌರವಾಧ್ಯಕ್ಷರುಗಳು, ಮಾಧ್ಯಮ ಮಿತ್ರರು, ಬಂದಂಥ ಎಲ್ಲ ಬಂಧುಗಳಿಗೆ ಮತ್ತೊಮ್ಮೆ ಸ್ವಾಗತವನ್ನು ಮಾಡುತ್ತಾ ಈ ಕಾರ್ಯಕ್ರಮಕ್ಕೆ ವಿದ್ಯುಕ್ತವಾಗಿ ನಾವು ಶ್ರೀದೇವರ ಪ್ರಾರ್ಥನೆಯೊಂದಿಗೆ ಎಲ್ಲ ಅತಿಥಿ ಅಭ್ಯಾಗತರು ಬಂದಿರುವವರೆಲ್ಲ ಎದ್ದು ನಿಂತು ಶ್ರೀದೇವರ ಪ್ರಾರ್ಥನೆಯೊಂದಿಗೆ ಕಾರ್ಯಕ್ರಮವನ್ನು ಪ್ರಾರಂಭಿಸಲಿಕ್ಕಿದ್ದೇವೆ. ಪ್ರಾರ್ಥನೆಯನ್ನು ಹಾಡಲಿಕ್ಕೆ ಕುಮಾರಿ ತನೂಷರವರು ವೇದಿಕೆಗೆ ಬರಬೇಕು. ಕಾರ್ಯಸಿದ್ಧಿ ಪುದೆ ಮಗೆ ವಿನಾಯಕ, ಕಾರ್ಯಸಿದ್ಧಿ ಪುದೆ ಮಗೆ ವಿನಾಯಕ, ಫಲದಾಯಕ ನೀನೇ ವಿನಾಯಕ, ಫಲದಾಯಕ ನೀನೇ. ವಿದ್ಯಾರಂಭದಿ ಭಜಿಸುವೆ ನಿನ್ನನು, ವಿದ್ಯಾರಂಭದಿ ಭಜಿಸುವೆ ನಿನ್ನನು, ವಿದ್ಯೆ ಸಿದ್ಧಿ ಪುದೆ ಮಗೆ ವಿನಾಯಕ, ವಿದ್ಯೆ ಸಿದ್ಧಿ ಪುದೆ ಮಗೆ ವಿನಾಯಕ. ಸಕಲ ವಿಘ್ನ ವಿನಾಯಕನಾದಂತಹ ಗಣಪತಿಯನ್ನು ಸ್ತುತಿ ಮಾಡೋದ್ರ ಮೂಲಕ ಈ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿರುವಂಥ ಪ್ರಾರ್ಥನೆ ಆಡಿದ ತನೂಷರವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ ಪುತ್ತಿಲ ಪರಿವಾರ ಸೇವಾ ಟ್ರಸ್ಟ್ ರಿಜಿಸ್ಟರ್ಡ್ ಪುತ್ತೂರು ಮತ್ತು ಶ್ರೀನಿವಾಸ ಕಲ್ಯಾಣೋತ್ಸವ ಸಮಿತಿ ಪುತ್ತೂರು 3ನೇ ವರ್ಷದ ಶ್ರೀನಿವಾಸ ಕಲ್ಯಾಣೋತ್ಸವ ಹಾಗೂ ಸಾಮೂಹಿಕ ವಿವಾಹ ಈ ಕಾರ್ಯಕ್ರಮದ ತಾಂಬೂಲ ಶಾಸ್ತ್ರ ಮತ್ತು ಮಂಗಲ ವಸ್ತು ವಿತರಣಾ ಕಾರ್ಯಕ್ರಮದ ವೇದಿಕೆಯಲ್ಲಿ ಇವತ್ತಿನ ದಿನ ಈಗಾಗಲೇ ಪ್ರಥಮ ಹಂತದಲ್ಲಿ ನೋಂದಾವಣೆ ಮಾಡಿದಂತಹ ನವ ಜೋಡಿಗಳಿಗೆ ಈ ಮಂಗಲ ವಸ್ತುಗಳನ್ನು ವಿತರಣೆ ಮಾಡುವ ಕಾರ್ಯಕ್ರಮದಲ್ಲಿ ನಾವೆಲ್ಲ ಸೇರಿದ್ದೇವೆ.
ಮತ್ತೊಮ್ಮೆ ಎಲ್ಲರಲ್ಲಿ ಈ ಕಾರ್ಯಕ್ರಮಕ್ಕೆ ಅತ್ಯಂತ ಗೌರವದಿಂದ ಸ್ವಾಗತಿಸುತ್ತಾ ಈ ಕಾರ್ಯಕ್ರಮದ ಪ್ರಾಸ್ತಾವಿಕ ಮಾತುಗಳನ್ನಾಡಲಿಕ್ಕೆ ನಮ್ಮ ಜೊತೆ ನಮ್ಮ ಪುತ್ತಿಲ ಪರಿವಾರ ಸೇವಾ ಟ್ರಸ್ಟ್ನ ಸಂಚಾಲಕರಾಗಿರುವಂಥ ಅರುಣಣ್ಣನವರಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಜೊತೆಗೆ ನಮ್ಮ ಈ ಕಾರ್ಯಕ್ರಮದ ವೇದಿಕೆಗೆ ಮಹಿಳಾ ಸಮಿತಿಯ ಸಂಚಾಲಕರಾಗಿರುವಂತಹ ಪ್ರೇಮಾ ಮುಂಡೂರವರು ಆಗಮಿಸಿದ್ದಾರೆ. ದಯವಿಟ್ಟು ವೇದಿಕೆಗೆ ಬರಬೇಕಾಗಿ ತಮ್ಮಲ್ಲಿ ಅತ್ಯಂತ ಗೌರವದಿಂದ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಇದು ಸುಂದರವಾಗಿರತಕ್ಕಂತಹ ಕಾರ್ಯಕ್ರಮದಲ್ಲಿ ಇವತ್ತಿನ ಈ ಕಾರ್ಯಕ್ರಮದ ವೇದಿಕೆಯಲ್ಲಿ ಉಪಸ್ಥಿತರಿರ್ತಕ್ಕಂಥ ನಮ್ಮ ಕಲ್ಯಾಣೋತ್ಸವ ಸಮಿತಿಯ ಅಧ್ಯಕ್ಷರಾಗಿರುವಂಥ ನರಸಿಂಹ ಪ್ರಸಾದ್ ಅವರೇ, ಖ್ಯಾತ ಪುರೋಹಿತರು, ಧಾರ್ಮಿಕ ಚಿಂತಕರು ಆಗಿರತಕ್ಕಂಥ ಇವತ್ತಿನ ನಿಶ್ಚಿತಾರ್ಥ ಮುಹೂರ್ತ ಮತ್ತು ನಿಶ್ಚಿತಾರ್ಥದ ವಿಚಾರಗಳ ಬಗ್ಗೆ ನಮಗೆಲ್ಲರಿಗೂ ವಿಚಾರವನ್ನು ಮನಮುತ್ತುವಂತೆ ಪ್ರಾಸ್ತಾವಿಕ ಮಾತುಗಳನ್ನಾಡಲಿರುವಂಥ ಶ್ರೀವತ್ಸ ಕೆದಲಾಯರೇ, ನಮ್ಮ ಟ್ರಸ್ಟಿನ ಅಧ್ಯಕ್ಷರಾಗಿರುವಂಥ ಶ್ರೀರಾಮ ಭಟ್ ಪಾತಾಳರವರೇ, ಸ್ವಾಗತ ಸಮಿತಿಯ ಅಧ್ಯಕ್ಷರಾಗಿರುವಂಥ ಭೀಮಭಟ್ ಅವರೇ, ಸ್ವಾಗತ ಸಮಿತಿಯ ಸಂಚಾಲಕರಾಗಿರುವಂಥ ಉಮೇಶ್ ಅಣ್ಣನವರೇ, ಮಹಿಳಾ ಸಮಿತಿಯ ಪದಾಧಿಕಾರಿಯಾಗಿರುವಂಥ ಪ್ರೇಮ ರೈ ಅವರೇ, ಪ್ರೇಮಗೌಡರವರೇ, ಪ್ರಧಾನ ಕಾರ್ಯದರ್ಶಿಗಳಾಗಿರುವಂಥ ಪ್ರವೀಣ್ ತಿಂಗಳಾಡಿಯವರೇ, ಪ್ರೇಮಚಂದ್ರರವರೇ, ಕೋಶಾಧಿಕಾರಿ ಅಂತ ರೂಪೇಶ್ ಅವರೇ ಮತ್ತು ಇವತ್ತಿನ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರ್ತಕ್ಕಂಥ ವಧೂವರರೇ ಮತ್ತು ಅವರ ಹೆತ್ತವರೇ, ಕಳೆದ 2 ವರ್ಷಗಳಲ್ಲಿ ಈ ಕಲ್ಯಾಣೋತ್ಸವವನ್ನು ಅತ್ಯಂತ ವಿಜೃಂಭಣೆಯಿಂದ ಶ್ರದ್ಧಾಭಕ್ತಿಯ ಜೊತೆಗೆ ಆಚರಿಸತಕ್ಕಂತಹ ಸಂದರ್ಭದಲ್ಲಿ ಆ ಶ್ರೀನಿವಾಸ ಕಲ್ಯಾಣೋತ್ಸವದ ಪ್ರಧಾನ ಸೇವೆಯಾಗಿರ್ತಕ್ಕಂತಹ ಮಹಾನಿವೇದನ ಸೇವೆಯನ್ನು ನಾವೆಲ್ಲ ಆ ಶ್ರೀನಿವಾಸ ಕಲ್ಯಾಣೋತ್ಸವದ ಸಂದರ್ಭದಲ್ಲಿ ಸೇವೆಯಾಗಿ ಇಟ್ಟಿದ್ದೆವು. ಆ ಮಹಾನಿವೇದನ ಸೇವೆಯನ್ನು ಮಾಡಿ ದೇವರಲ್ಲಿ ಆ ಶ್ರೀನಿವಾಸನಲ್ಲಿ ಪ್ರಾರ್ಥನೆ ಮಾಡಿದಂತಹ 100 ಕುಟುಂಬಗಳಿಗೆ ಕಂಕಣ ಭಾಗ್ಯವನ್ನು ಶ್ರೀನಿವಾಸ ಕರುಣಿಸಿ ಆ 3ನೇ ವರ್ಷಕ್ಕೆ ಸಾಮೂಹಿಕವಾಗಿರತಕ್ಕಂತಹ ಮದುವೆಯನ್ನು ಮಾಡಬೇಕು ಅಂತಕ್ಕಂಥ ಯೋಚನೆಯ ನಡುವೆ ನಾವೆಲ್ಲ ಈ ಬಾರಿಯ ಶ್ರೀನಿವಾಸ ಕಲ್ಯಾಣೋತ್ಸವದ ಜೊತೆಯಲ್ಲಿ ಆ ಸಂಘ ಶತಾಬ್ದಿಯ ನೆನಪಿನಲ್ಲಿ ಸಾಮೂಹಿಕವಾಗಿರತಕ್ಕಂತಹ ಮದುವೆಯನ್ನು ಇಟ್ಟುಕೊಂಡಿದ್ದೇವೆ. ಈ ವಿವಾಹದ ಪೂರ್ಣ ಪ್ರಮಾಣದ ಖರ್ಚನ್ನು ನಮ್ಮ ಟ್ರಸ್ಟಿನ ಮುಖಾಂತರ ಭರಿಸಬೇಕು. ಆ ಮದುವೆಯ ಕಾರ್ಯಕ್ರಮದಲ್ಲಿ ಇವತ್ತು ಇದ್ದಿರತಕ್ಕಂಥ ಪಾಶ್ಚಾತ್ಯ ಸಂಸ್ಕೃತಿಯ ಅನುಕರಣೆಯನ್ನು ನಿಲ್ಲಿಸಬೇಕು. ವೈಭವದಿಂದ ಮದುವೆಯನ್ನು ಮಾಡಿ ಮದುವೆಯ ನಂತರದ ದಿವಸದಲ್ಲಿ ಆರ್ಥಿಕ ಸಮಸ್ಯೆಯಿಂದ ಬೀದಿ ಪಾಲಾಗಿರತಕ್ಕಂತಹ 100 ಕುಟುಂಬಗಳ ಆ ಮಾನಸಿಕತೆಯನ್ನು ಅರಿತುಕೊಂಡು ಸರಳ ಜೀವನಕ್ಕೆ ಸಾಕ್ಷಿಯಾಗಿರ್ತಕ್ಕಂತಹ ಸಂಘದ ಕಲ್ಪನೆಯನ್ನು ಈ ಶತಾಬ್ದಿಯ ವರ್ಷದಲ್ಲಿ ನಾವು ಅನುಷ್ಠಾನ ಮಾಡಬೇಕು ಅನ್ನುವಂತಹ ಯೋಚನೆಯ ಅಡಿಯಲ್ಲಿ ಸಾಮೂಹಿಕ ವಿವಾಹಕ್ಕೆ ಈ ಬಾರಿಯ ಕಲ್ಯಾಣೋತ್ಸವದ ಸಂದರ್ಭದಲ್ಲಿ ನಾವೆಲ್ಲ ಯೋಚನೆ ಮಾಡಿ ಅದನ್ನು ಅನುಷ್ಠಾನ ಮಾಡಿದ್ದೇವೆ. ಆರಂಭದ ದಿವಸಗಳಲ್ಲಿ ಸಾಕಷ್ಟು ವಿರೋಧಗಳು ಮತ್ತು ಚರ್ಚೆಗಳು ನಡೆದೋಗಿದವು. ಆದರೆ ನಂತರದ ದಿವಸಗಳಲ್ಲಿ ಯಾವ ಯೋಚನೆಯನ್ನಿಟ್ಟುಕೊಂಡು ಈ ಮದುವೆಯ ಕಾರ್ಯವನ್ನ ಉಚಿತವಾಗಿರತಕ್ಕಂಥ ಮದುವೆಯ ಕಾರ್ಯವನ್ನ ಮಾಡಿದ್ದೇವೆ ಅನ್ನತಕ್ಕಂಥ ಯೋಚನೆಗಳು ಎಲ್ಲರ ಮನಸ್ಸಿನಲ್ಲಿ ಮೂಡಿದಾಗ ಇವತ್ತು ಆ ಸಾಮೂಹಿಕ ವಿವಾಹಕ್ಕೆ ವಿಶೇಷವಾಗಿರತಕ್ಕಂಥ ಆಸಕ್ತಿಯನ್ನ ವಹಿಸಿ ಸುಮಾರು 25 ಜೋಡಿಗಳು ಈಗಾಗಲೇ ನೋಂದಾವಣೆಯನ್ನ ಮಾಡಿ ಇವತ್ತು ಮದುವೆಯ ನಿಶ್ಚಿತಾರದ ಆರಂಭದ ಕಾರ್ಯಕ್ರಮದಲ್ಲಿ ಇವತ್ತು ನಾವೆಲ್ಲ ಭಾಗಿಗಳಾಗಿದ್ದೇವೆ. ಒಂದು ನಮ್ಮ ಧರ್ಮ ಮತ್ತು ಸಂಪ್ರದಾಯದ ಪ್ರಕಾರ ಮದುವೆ ಕಾರ್ಯಕ್ರಮ ಆಗಬೇಕು ಮತ್ತು ಮದುವೆಯ ನಂತರ ಆ ಸಪ್ತಪದಿ ತುಳಿದಿರತಕ್ಕಂಥ ವಧೂವರರು ಜೀವನದ ಕೊನೆಯ ದಿನದವರೆಗೂ ಒಂದಾಗಿ ಒಟ್ಟಾಗಿ ಸಂತೋಷ ಸುಖ ನೆಮ್ಮದಿಯಿಂದ ಬದುಕಬೇಕು ಅನ್ನತಕ್ಕಂಥ ಆಶಯ ನಮ್ದಿದೆ. ಇವತ್ತು ಬೇರೆ ಬೇರೆ ಕಾರಣಕ್ಕೋಸ್ಕರ ಮದುವೆಯ ನಂತರದ ದಿವಸಗಳಲ್ಲಿ ನಡೆದಿರತಕ್ಕಂಥ 100 ನೋವಿನ ಸಂಗತಿಗಳ ನಡುವೆ ವಿಶೇಷವಾಗಿ ಆರ್ಥಿಕ ವ್ಯವಸ್ಥೆಯ ಕೊರತೆಯಿಂದ ಆ ಸಂಸಾರದಲ್ಲಿ ಮೂಡಿರತಕ್ಕಂಥ ಭಿನ್ನಮತಗಳು ಮತ್ತು ಅದು ಮುಂದಿನ ದಿವಸಗಳಲ್ಲಿ ಆ ಮದುವೆಯ ಶಾಸ್ತ್ರದಲ್ಲಿರತಕ್ಕಂಥ ಎಲ್ಲವನ್ನ ಬಿಟ್ಟು ಆ ವಧೂವರರು ಮತ್ತು ಬೇರೆ ಬೇರೆ ಆಗಿರತಕ್ಕಂಥ 100 ನೋವಿನ ಸಂಗತಿಗಳ ನಡುವೆ
ಈ ಸರಳವಾಗಿರತಕ್ಕಂಥ ಸಾಮೂಹಿಕ ಮದುವೆಗೆ ಮುಂದಿನ ದಿವಸದಲ್ಲಿ ಒಂದಷ್ಟು ಯೋಚನೆಯನ್ನು ಪ್ರತಿಯೊಬ್ಬರು ಮಾಡಬೇಕು ಅಂತಕ್ಕಂಥ ಸುಂದರವಾಗಿರತಕ್ಕಂಥ ಕಲ್ಪನೆಯ ಜೊತೆಗೆ ನಾಳೆ ದಿನ ಶ್ರೀನಿವಾಸ ಕಲ್ಯಾಣೋತ್ಸವದ ಸಂದರ್ಭದಲ್ಲಿ ಈ ಮದುವೆ ಕಾರ್ಯಕ್ರಮಗಳು ನಡೀತದೆ. ಆದರೆ ನಾವೆಲ್ಲ ಮದುವೆಯನ್ನ ಆಗಿರುವವರು, ಮದುವೆ ಆಗುವ ಮೊದಲು ನಡೀಬೇಕಾಗಿರ್ತಕ್ಕಂಥ ಎಲ್ಲ ಶಾಸ್ತ್ರೋಕ್ತವಾಗಿರ್ತಕ್ಕಂಥ ಸಂಪ್ರದಾಯಗಳು ನಮ್ಮ ಮದುವೆಯ ರೀತಿಯಲ್ಲಿ ಆಗಬೇಕು ಅಂತಕ್ಕಂಥ ಕಲ್ಪನೆಯ ಜೊತೆಗೆ ವಿಶೇಷವಾಗಿ ಆಡಂಬರದ ಮದುವೆಗಳಲ್ಲಿರತಕ್ಕಂತಹ ಎಲ್ಲ ವ್ಯವಸ್ಥೆಗಳು, ಅದು ಭೋಜನದ ವ್ಯವಸ್ಥೆ ಇರಬಹುದು, ವಿಡಿಯೋ ಇರಬಹುದು, ಫೋಟೋಗ್ರಾಫಿ ಇರಬಹುದು, ದಿಬ್ಬಣ ಬರತಕ್ಕಂತಹ ವ್ಯವಸ್ಥೆ ಇರಬಹುದು, ಎಲ್ಲ ವ್ಯವಸ್ಥೆಗಳು ಕೂಡ ನಮ್ಮ ಮದುವೆಯ ರೀತಿಯಲ್ಲಿ ಆಗಬೇಕು ಅನ್ನತಕ್ಕಂಥ ಕಲ್ಪನೆಯ ಜೊತೆಗೆ ನಾವು ಅವತ್ತಿನ ಆ ಮದುವೆಯ ಕಾರ್ಯಕ್ರಮಗಳನ್ನು ಮಾಡಲಿಕ್ಕಿದ್ದೇವೆ. ಆ ಹಿನ್ನೆಲೆಯಲ್ಲಿ ಅದಕ್ಕೆ ಯೋಚಿತವಾಗಿರ್ತಕ್ಕಂಥ ಆ ಮದುವೆಗೆ ಮುನ್ನ ನಡೆಯತಕ್ಕಂಥ ಎಲ್ಲ ಸಂಪ್ರದಾಯಗಳು ಶಾಸ್ತ್ರೋಕ್ತವಾಗಿ ನಡೆದಾಗ ಆ ವಧೂವರರು ಸುಖ ಸಂತೋಷದ ನೆಮ್ಮದಿಯ ಜೀವನವನ್ನು ಮಾಡುವಂಥ ಆಶೀರ್ವಾದವನ್ನು ಭಗವಂತ ಕರುಣಿಸ್ತಾರೆ, ಶ್ರೀನಿವಾಸ ಕರುಣಿಸ್ತಾನೆ ಅನ್ನತಕ್ಕಂಥ ಯೋಚನೆಯ ನಡುವೆ ನಾಳೆ ದಿನ 30ನೇ ತಾರೀಕಿನ ದಿವಸ ಸಾಮೂಹಿಕವಾಗಿರ್ತಕ್ಕಂತಹ ಮದುವೆ ಕಾರ್ಯ ನಡೆಯುತ್ತೆ. ಮಾಧ್ಯಮದವರು ಇವತ್ತಿದ್ದಾರೆ. ಕಳೆದ 2 ವರ್ಷಗಳಲ್ಲಿ ಆ ಶ್ರೀನಿವಾಸ ಕಲ್ಯಾಣೋತ್ಸವ ಅತ್ಯಂತ ಅದ್ಭುತವಾಗಿ ಧರ್ಮಶ್ರದ್ಧೆಯ ಜೊತೆಗೆ ಮೂಡಬೇಕಾಗಿದ್ರೆ ಅದಕ್ಕೆ ದೊಡ್ಡದಾಗಿರ್ತಕ್ಕಂತಹ ಕಾರಣಕರ್ತರು ಯಾರು ಅಂತ ಹೇಳಿದರೆ ಮಾಧ್ಯಮದವರು ಅನ್ನೋದನ್ನು ನಾನು ಆರಂಭದಲ್ಲಿ ಉಲ್ಲೇಖ ಮಾಡೋದಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಇವತ್ತು ಬೇರೆ ಬೇರೆ ಸಂಗತಿಗಳ ನಡುವೆ ವಿರೋಧಾಭಾಸಗಳು ಇರತಕ್ಕಂಥ ಸಂದರ್ಭದಲ್ಲಿ ಸಾಮಾಜಿಕ ಬದ್ಧತೆಯ ಜೊತೆಗೆ ನಾವೆಲ್ಲರೂ ಸಮಾಜದ ಕೆಲಸವನ್ನು ಮಾಡಬೇಕು ಅನ್ನುವಂಥ ಯೋಚನೆ ಅಡಿಯಲ್ಲಿ ಟ್ರಸ್ಟಿನ ಮುಖಾಂತರ ಕೆಲಸ ಕಾರ್ಯವನ್ನು ನೀಡಿದಾಗ ಪಾರದರ್ಶಕವಾಗಿರತಕ್ಕಂಥ ವರದಿಯನ್ನು ಮಾಡಿ ಒಂದು ಟ್ರಸ್ಟಿನ ಕೆಲಸ ಕಾರ್ಯಗಳಿಗೆ ಇನ್ನಷ್ಟು ವೇಗವನ್ನು ಕೊಟ್ಟಿರ್ತಕ್ಕಂಥ ಬೆಳವಣಿಗೆ ನಡೆದಿದ್ದರೆ ಅದು ಪತ್ರಕರ್ತರು ಅನ್ನೋದನ್ನು ಹೇಳ್ತಾ ಅವರಿಗೆ ಅಭಿನಂದನೆಯನ್ನು ಈ ಸಂದರ್ಭದಲ್ಲಿ ಸಲ್ಲಿಸ್ತಾ ಇದ್ದೇನೆ. ಇವತ್ತು ಟ್ರಸ್ಟಿನ ಮುಖಾಂತರ ಕಳೆದ 2.5 ವರ್ಷಗಳಲ್ಲಿ ಬೇರೆ ಬೇರೆ ಸಮಾಜದ ಕೆಲಸವನ್ನು ನಾವೆಲ್ಲ ಸೇರಿ ಮಾಡಿದ್ದೇವೆ. ಸಮಾಜದಲ್ಲಿರ್ತಕ್ಕಂಥ ಅಶಕ್ತರ ಶೋಷಿತರ ಕಣ್ಣೀರನ್ನು ಒರೆಸತಕ್ಕಂತಹ ಪ್ರಯತ್ನಗಳು, ಯಾವ ಸಮಾಜದಲ್ಲಿ ಮನೆ ಇಲ್ಲದೆ ಕೊರಗ್ತಾ ಇರತಕ್ಕಂಥ ಕುಟುಂಬಗಳಿಗೆ ಮನೆಯನ್ನು ನಿರ್ಮಾಣ ಮಾಡಿ ಹಸ್ತಾಂತರ ಮಾಡತಕ್ಕಂಥ ಕೆಲಸ ಕಾರ್ಯಗಳು, ವಿಶೇಷವಾಗಿ ಇವತ್ತು ಆರೋಗ್ಯದ ಸಮಸ್ಯೆಯಲ್ಲಿರತಕ್ಕಂತಹ ಸುಮಾರು 600 ಮಂದಿಗೆ ನಾವು ಟ್ರಸ್ಟಿನ ಮುಖಾಂತರ ಆರ್ಥಿಕ ಸಹಕಾರವನ್ನು ಕೊಟ್ಟು ಅವರ ಬಾಳಿಗೆ ಬೆಳಕನ್ನು ಕೊಡತಕ್ಕಂಥ ಕೆಲಸ ಕಾರ್ಯವನ್ನು ಮಾಡಿದ್ದೇವೆ. ಇವತ್ತು ಧಾರ್ಮಿಕ ಶ್ರದ್ಧೆಯ ಜೊತೆಗೆ ನಮ್ಮ ಆಚರಣೆಗಳು ಉಳಿಬೇಕು, ಸಂಸ್ಕೃತಿ ಸಂಸ್ಕಾರ ಮೌಲ್ಯಗಳ ಮುಖಾಂತರ ಈ ಪವಿತ್ರವಾಗಿರತಕ್ಕಂತಹ ಮಣ್ಣಿನ ಋಣ ಮತ್ತು ಮಣ್ಣಿನ ಕಲ್ಪನೆಯನ್ನು ಮುಂದಿನ ಪೀಳಿಗೆಗೆ ಕೊಡೋಗಬೇಕು ಅನ್ನತಕ್ಕಂಥ ಯೋಚನೆ ಅಡಿಯಲ್ಲಿ ಗ್ರಾಮಗಳಲ್ಲಿ ಧಾರ್ಮಿಕ ಕಾರ್ಯಕ್ರಮವನ್ನು ಆಯೋಜನೆ ಮಾಡತಕ್ಕಂಥ ಪ್ರಯತ್ನವನ್ನು ಮಾಡಿದೆವು. ಶೈಕ್ಷಣಿಕವಾಗಿ ಹಿಂದುಳಿದಿರತಕ್ಕಂತಹ ವಿದ್ಯಾರ್ಥಿಗಳಿಗೆ ಅವರಿಗೆ ಶಿಕ್ಷಣವನ್ನು ಕೊಡತಕ್ಕಂಥ ವ್ಯವಸ್ಥೆ, ಅವರ ಶಿಕ್ಷಣಕ್ಕೆ ಬೇಕಾಗಿರತಕ್ಕಂಥ ಶುಲ್ಕವನ್ನು, ಕಾಲೇಜಿನ ಶುಲ್ಕವನ್ನು ಭರಿಸಿ ಒಂದು ಶಿಕ್ಷಣ ಪಡೆದಂಥ ವ್ಯಕ್ತಿ ಸಮಾಜದಲ್ಲಿ ಮುಂದಿನ ದಿವಸಗಳಲ್ಲಿ ಈ ಸಮಾಜದ ಸಂಪತ್ತಾಗಬೇಕು ಅನ್ನತಕ್ಕಂಥ ಯೋಚನೆ ಅಡಿಯಲ್ಲಿ ನಾವೆಲ್ಲ ಒಟ್ಟಾಗಿ ಕೆಲಸ ಕಾರ್ಯವನ್ನು ಮಾಡಿದ್ದೇವೆ. ಸುಮಾರು 26 ತಿಂಗಳುಗಳ ಕಾಲ ಪ್ರತಿ ತಿಂಗಳು ಸತ್ಯಸಾಯಿ ಸೇವಾ ಸಮಿತಿಯ ಜೊತೆಗೆ ಸೇರಿಕೊಂಡು ಉಚಿತ ವೈದ್ಯಕೀಯ ಶಿಬಿರವನ್ನು ಪ್ರತಿ ತಿಂಗಳನ 2ನೇ ಆದಿತ್ಯವಾರ ಮಾಡ್ತಾ ಸಮಾಜದ ಎಲ್ಲ ಜನರ ಆರೋಗ್ಯ ಕೂಡ ಸುಂದರ ಮತ್ತು ಆರೋಗ್ಯವಾಗಿರತಕ್ಕಂಥ ಆ ಬದುಕು ಇರಬೇಕು ಅಂತಕ್ಕಂಥ ಕಲ್ಪನೆಯ ಜೊತೆಗೆ ಉಚಿತವಾಗಿ ವೈದ್ಯಕೀಯ ಚಿಕಿತ್ಸೆ ಮತ್ತು ವೈದ್ಯಕೀಯ ಶಿಬಿರವನ್ನು ಆಯೋಜನೆ ಮಾಡಿ ಆರೋಗ್ಯದ ಕಡೆಗೆ ದೃಷ್ಟಿ ಕೊಡತಕ್ಕಂಥ ಕೆಲಸ ಕಾರ್ಯವನ್ನು ನಾವೆಲ್ಲ ಮಾಡಿದ್ದೇವೆ. ಇವತ್ತು 100 ಕ್ರೀಡಾಪಟುಗಳಿಗೆ ಕೆಲಸ ಕಾರ್ಯವನ್ನು ಅವರ ಆ ಶಿಕ್ಷಣದ ವ್ಯವಸ್ಥೆಗೆ ಬೇಕಾಗಿರತಕ್ಕಂಥ ಆ ಕ್ರೀಡಾ ಚಟುವಟಿಕೆಗಳಿಗೆ ಬೇಕಾಗಿರ್ತಕ್ಕಂಥ ಸಾಹಿತ್ಯಗಳು ಮತ್ತು ಕ್ರೀಡಾಪಟುಗಳಿಗೆ ಪ್ರಯಾಣದ ವೆಚ್ಚವನ್ನು ಕೊಡತಕ್ಕಂಥ ಕೆಲಸ ಕಾರ್ಯಗಳು ಕೂಡ ಟ್ರಸ್ಟಿನ ಮುಖಾಂತರ ಕಳೆದ 2.5 ವರ್ಷಗಳಲ್ಲಿ ಅತ್ಯಂತ ಯಶಸ್ವಿಯಾಗಿ ನಾವೆಲ್ಲ ಸೇರಿ ಮಾಡಿಕೊಂಡಿದ್ದೇವೆ. ಸುಮಾರು 44,30,30,000 ವೆಚ್ಚವನ್ನು ಆರ್ಥಿಕ ವ್ಯವಸ್ಥೆಯನ್ನು ಈ ಸಮಾಜದ ಜನರಿಗೆ ಕೊಡ್ತಾ ಈ ಸಮಾಜದಿಂದ ಗಳಿಸಿರತಕ್ಕಂಥ ಒಂದಷ್ಟು ಸಂಪತ್ತಿನಲ್ಲಿ ಮತ್ತೆ ಸಮಾಜಕ್ಕೆ ವಿನಿಯೋಗ ಆಗಬೇಕು ಅಂತಕ್ಕಂಥ ಸುಂದರವಾಗಿರ್ತಕ್ಕಂಥ ಕಲ್ಪನೆಯ ಜೊತೆಗೆ ನಾವೆಲ್ಲ ಆರ್ಥಿಕ ಸಹಕಾರವನ್ನು ಕಳೆದ 2.5 ವರ್ಷಗಳಲ್ಲಿ ಮಾಡಿದ್ದೇವೆ. ವಿಶೇಷವಾಗಿ ಉದ್ಯೋಗಾವಕಾಶವನ್ನು ಯುವಕರಿಗೆ ಕೊಡಬೇಕು. ಉದ್ಯೋಗ ಕೊಡುವುದರ ಮುಖಾಂತರ ಯುವಕರ ಭವಿಷ್ಯವನ್ನು ಇನ್ನಷ್ಟು ಸದೃಢವಾಗಿ ಮಾಡ್ತಾ ಅವರು ಈ ರಾಷ್ಟ್ರದ
ಪರಮ ಪವಿತ್ರವಾಗಿರತಕ್ಕಂಥ ಶಕ್ತಿಯಾಗಿ ಮುಂದಿನ ದಿವಸದಲ್ಲಿ ಹೆಜ್ಜೆಯನ್ನು ಇಡಬೇಕು ಅನ್ನುವಂಥ ಯೋಚನೆ ಅಡಿಯಲ್ಲಿ ಸುಮಾರು 26 ಉದ್ಯೋಗ ಗ್ರೂಪುಗಳನ್ನು ಮಾಡಿ ಬೆಂಗಳೂರಿನ ಬೇರೆ ಬೇರೆ ಸಂಗತಿಗಳ ದೊಡ್ಡ ದೊಡ್ಡ ಕಂಪನಿಗಳನ್ನು ಸಂಪರ್ಕಿಸಿ ಆ ಕಂಪನಿಗಳಿಗೆ ಉದ್ಯೋಗಾವಕಾಶ ಯುವಕರಿಗೆ ಕೊಟ್ಟಿರ್ತಕ್ಕಂಥ ಕೆಲಸ ಕಾರ್ಯವನ್ನು ಮಾಡಿದ್ದೇವೆ. ಸುಮಾರು 4700 ಮಂದಿ ಯುವಕರು ನಾವು ಮಾಡಿರತಕ್ಕಂಥ 26 ಸೇವಾ ಗ್ರೂಪ್ಗಳಲ್ಲಿ ಈ ಕೆಲಸದ ವ್ಯವಸ್ಥೆಯ ಬಗ್ಗೆ ನಾವು ಮಾಹಿತಿ ಕೊಟ್ಟಿರತಕ್ಕಂಥ ಪರಿಣಾಮ 4500ಕ್ಕಿಂತಲೂ ಮೆಕ್ಕಿನ ಜನರು ದೇಶದ ರಾಜ್ಯದ ಬೇರೆ ಬೇರೆ ಕಂಪನಿಗಳಲ್ಲಿ ಇವತ್ತು ಉದ್ಯೋಗವನ್ನು ಗಳಿಸತಕ್ಕಂಥ ಕೆಲಸ ಕಾರ್ಯಗಳಾಗಿದೆ. ವಿಶೇಷವಾಗಿ ಇವತ್ತು ರಿಕ್ಷಾ ಚಾಲಕರು ಬಡತನದಿಂದ ತಮ್ಮ ಜೀವನೋಪಾಯವನ್ನು ಮಾಡಿರ್ತಕ್ಕಂತಹ ಆ ರಿಕ್ಷಾ ಚಾಲಕರನ್ನು ಸೇರಿಸಿಕೊಂಡು ಅರುಣ ಸಾರಥಿ ಅನ್ನತಕ್ಕಂಥ ಹೆಸರಿನಲ್ಲಿ ಸಂಘಟನೆಯನ್ನು ಮಾಡಿ ಸುಮಾರು 2,20,000 ಹಣವನ್ನು ಪ್ರತಿ ತಿಂಗಳು ಕೂಡ ಬೇರೆ ಬೇರೆ ಅಶಕ್ತರಿಗೆ ನೊಂದವರಿಗೆ ಕೊಡತಕ್ಕಂಥ ಕೆಲಸವನ್ನು ಮಾಡಿದ್ದೇವೆ. ಇದು ಮಾದರಿ ಕಾರ್ಯಕ್ರಮ ಅನ್ನೋದನ್ನು ಇವತ್ತು ಸಮಾಜ ಒಪ್ಪಿಕೊಂಡಿದೆ. ಈ ರೀತಿಯಾಗಿ ಪುತ್ತೂರಿನ ಮಹಾಜನತೆಯ ಆಶೀರ್ವಾದದಿಂದ ಬೇರೆ ಬೇರೆ ಸಾಮಾಜಿಕ ಕೆಲಸ ಕಾರ್ಯವನ್ನು ಮಾಡಿ ಈ ಕ್ಷೇತ್ರದ ಜನತೆಯ ಋಣವನ್ನು ತೀರಿಸತಕ್ಕಂಥ ಕೆಲಸ ಕಾರ್ಯವನ್ನು ನಾವೆಲ್ಲ ಮಾಡ್ತಾ ಇದ್ದೇವೆ. ಈ ಜನತೆ ಕೊಟ್ಟಿರ್ತಕ್ಕಂಥ ವಿಶ್ವಾಸ, ಜನರಿಟ್ಟಿರ್ತಕ್ಕಂಥ ಪ್ರೀತಿಗೆ ಚ್ಯುತಿ ಬಾರದಂಥ ರೀತಿಯಲ್ಲಿ ಟ್ರಸ್ಟಿನ ಮುಖಾಂತರ ಅವರ ಋಣವನ್ನು ತೀರಿಸತಕ್ಕಂಥ ಪ್ರಾಮಾಣಿಕ ಕೆಲಸ ಕಾರ್ಯವನ್ನು ನಾವೆಲ್ಲ ಒಂದಾಗಿ ಪುತ್ತೂರಿನ ಜನತೆಯ ಸಹಕಾರದಿಂದ ಮಾಡಿದ್ದೇವೆ. ಮುಂದಿನ ದಿವಸಗಳಲ್ಲಿಯೂ ಕೂಡ ಈ ರೀತಿಯ ಸಾಮಾಜಿಕ ಬದ್ಧತೆಯ ಜೊತೆಗೆ ಕೆಲಸ ಮಾಡತಕ್ಕಂಥ ಶಕ್ತಿಯನ್ನು ಆ ಪುತ್ತೂರು ಮಹಾಲಿಂಗೇಶ್ವರ ದೇವರು ಮತ್ತು ಈ ಕ್ಷೇತ್ರದ ಜನತೆ ಕೊಡ್ತಾರೆ ಅನ್ನತಕ್ಕಂಥ ವಿಶ್ವಾಸ ನಮ್ಮ ಮೇಲಿದೆ. ಆ ಹಿನ್ನೆಲೆಯಲ್ಲಿ ಈ ರೀತಿಯ ಕಾರ್ಯಕ್ರಮಗಳ ಮುಖಾಂತರ ಇಡೀ ಹಿಂದೂ ಸಮಾಜವನ್ನು ಒಗ್ಗೂಡಿಸ್ತಕ್ಕಂಥ ಸಂದರ್ಭ. ಇವತ್ತು ಹಿಂದೂ ಧರ್ಮದ ಮುಂದೆ ಇರತಕ್ಕಂತಹ 100 ಸವಾಲುಗಳು, ಆಚರಣೆಗಳ ಮೇಲೆ ನಿತ್ಯ ನಿರಂತರವಾಗಿ ನಡೆಸತಕ್ಕಂಥ ಆಕ್ರಮಣಗಳು, ನಮ್ಮ ನಂಬಿಕೆಗಳು, ಸಂಸ್ಕೃತಿಯ ಮುಂದೆ ಇರತಕ್ಕಂತಹ 100 ಸವಾಲುಗಳಿಗೆ ಇಡೀ ಹಿಂದೂ ಸಮಾಜ ಒಂದಾಗಿ ಒಟ್ಟಾಗಿ ಇರಬೇಕು ಅನ್ನುವಂಥ ಯೋಚನೆಯ ನಡುವೆ ಧರ್ಮ ಆಧಾರಿತವಾಗಿರ್ತಕ್ಕಂಥ ಕೆಲಸ ಕಾರ್ಯಗಳು ಹಿಂದೂ ಕಾರ್ಯಕರ್ತರಿಂದ ಆಗಬೇಕು ಮತ್ತು ಹಿಂದೂ ಸಮಾಜಕ್ಕೆ ಶಕ್ತಿಯನ್ನು ಕೊಡತಕ್ಕಂಥ ಕೆಲಸ ಕಾರ್ಯಗಳು ಆಗಬೇಕು ಅನ್ನುವಂಥ ಯೋಚನೆ ಅಡಿಯಲ್ಲಿ ಪೇಜಾವರ ಶ್ರೀ ರಾಘವೇಶ್ವರ CG ಉಪಾಧಿಯಾಗಿ ಸುಮಾರು 12 ಸ್ವಾಮೀಜಿಗಳ ಉಪಸ್ಥಿತಿಯಲ್ಲಿ ಹಿಂದವಿ ಸಾಮ್ರಾಜ್ಯೋತ್ಸವ ಕೂಡ ನಾಳ್ದಿನ ದಿವಸ ನಡೀಲಿಕ್ಕಿದೆ. ಇವತ್ತು ಸಮಾಜಕ್ಕೆ ಶಕ್ತಿಯನ್ನು ಕೊಡತಕ್ಕಂಥ, ಮುಂದಿನ ದಿವಸಗಳಲ್ಲಿ ಸವಾಲನ್ನು ಎದುರಿಸತಕ್ಕಂಥ, ಸಂಘರ್ಷಗಳು ನಿರ್ಮಾಣ ಆದರೆ ಅದಕ್ಕೆ ಉತ್ತರ ಕೊಡತಕ್ಕಂಥ ಮಾನಸಿಕತೆ ಇವತ್ತು ತರುಣರಲ್ಲಿ ನಿರ್ಮಾಣ ಮಾಡಬೇಕಾಗಿರ್ತಕ್ಕಂಥ ಅವಶ್ಯಕತೆ ಇದೆ. ಅದಕ್ಕೋಸ್ಕರ ಶಿವಾಜಿಯ ಆದರ್ಶವನ್ನು ಯುವಕರು ಪಾಲನೆ ಮಾಡಬೇಕು ಅನ್ನುವಂಥ ಯೋಚನೆಯ ಅಡಿಯಲ್ಲಿ ಹಿಂದವಿ ಸಾಮ್ರಾಜ್ಯೋತ್ಸವದ ಕಲ್ಪನೆಯಲ್ಲಿ ನಾಳ್ದಿನ ದಿವಸ ಕಾರ್ಯಕ್ರಮಗಳು ನಡೀತದೆ. ಈ ಒಟ್ಟು ಕಾರ್ಯಕ್ರಮಗಳ ಯಶಸ್ಸು ಇದು ಹಿಂದೂ ಸಮಾಜದ ಯಶಸ್ಸು ಅಂತ ನಾವು ಭಾವಿಸಿದ್ದೇವೆ. ಸ್ವಾರ್ಥಕ್ಕೋಸ್ಕರ, ಬೇರೆ ಬೇರೆ ಕಾರಣಕ್ಕೋಸ್ಕರ ಯಾವುದೇ ರೀತಿಯ ಚಟುವಟಿಕೆಗಳು ನಮ್ಮಿಂದ ಆಗುವುದಿಲ್ಲ ಅನ್ನತಕ್ಕಂಥ ಯೋಚನೆ ನಮ್ಮ ಜೊತೆಗೆ ಇದೆ. ಸಮಾನ ಮನಸ್ಕರಾಗಿ ಹಿಂದುತ್ವ ಮತ್ತು ಧರ್ಮ ಆಧಾರಿತವಾಗಿರ್ತಕ್ಕಂಥ ವ್ಯವಸ್ಥೆಗಳಿಗೆ ಶಕ್ತಿಯನ್ನು ಕೊಡಬೇಕು ಅನ್ನುವಂಥ ಯೋಚನೆ ಅಡಿಯಲ್ಲಿ ಹಿಂದೂ ಸಮಾಜಕ್ಕೆ ದೊಡ್ಡದಾಗಿರ್ತಕ್ಕಂಥ ಆಶೀರ್ವಾದ ಮಾಡಿದೆ. ಆ ಆಶೀರ್ವಾದದ ಪರಿಣಾಮ ಇವತ್ತು ಕಳೆದ 2.5 ವರ್ಷಗಳಲ್ಲಿ ಟ್ರಸ್ಟಿನ ಮುಖಾಂತರ ಅತ್ಯಂತ ಯಶಸ್ವಿಯಾಗಿ ಸಾಮಾಜಿಕ ಚಿಂತನೆ ಮತ್ತು ಬದ್ಧತೆಯ ಜೊತೆಗೆ ಕೆಲಸ ಕಾರ್ಯವನ್ನು ನಿರ್ವಹಿಸಿದ್ದೇವೆ. ಮುಂದಿನ ದಿವಸದಲ್ಲಿ ಕೂಡ ಕೆಲಸ ಕಾರ್ಯವನ್ನು ನಿರ್ವಹಿಸ್ತೇವೆ ಅನ್ನತಕ್ಕಂಥ ವಿಶ್ವಾಸದ ಮಾತುಗಳ ಜೊತೆಗೆ ಇವತ್ತು ಬಂದಿರತಕ್ಕಂಥ ವಧೂವರರು ಶಾಸ್ತ್ರಗಳ ಮತ್ತು ಸಂಪ್ರದಾಯಬದ್ಧವಾಗಿ ಯಾವ ರೀತಿ ಆಚರಣೆಗಳು ಮತ್ತು ವಿವಾಹದ ಏನು ಯೋಚನೆಗಳು ಅನ್ನುವಂಥ ವಿಚಾರಗಳನ್ನು ಈಗಾಗಲೇ ಶ್ರೀವತ್ಸ ಕೆದಿಲಾಯರು ಮಂಡನೆಯನ್ನು ಮಾಡಲಿಕ್ಕಿದ್ದಾರೆ. ನಾವು ಸಾಧ್ಯವಾದಂಥ ರೀತಿಯಲ್ಲಿ ಆ ಮದುವೆಗೆ ಬೇಕಾಗಿರ್ತಕ್ಕಂಥ ಎಲ್ಲ ಸಾಹಿತ್ಯಗಳನ್ನು ಕೂಡ ಕೊಡತಕ್ಕಂಥ ಕೆಲಸ ಕಾರ್ಯವನ್ನು ಮಾಡ್ತಾ ಇದ್ದೇವೆ. ಕರಿಮಣಿ ಇರ್ಬೋದು, ಕಾಲುಂಗುರ ಇರ್ಬೋದು, ವಸ್ತ್ರಗಳು ಇರ್ಬೋದು, ಕನ್ನಡಿ ಇರ್ಬೋದು, ಯಾವ ನಮ್ಮ ಮದುವೆಯಲ್ಲಿ ಯಾವ ರೀತಿಯಾಗಿ ನಾವು ಆ ಸಂಪ್ರದಾಯ ಮತ್ತು ಶಾಸ್ತ್ರೋಕ್ತವಾಗಿ ಆಚರಣೆಯನ್ನು ಮಾಡಿದ್ದೇವೆ ಅದನ್ನು 100% ನಾವು ಅನುಷ್ಠಾನಗೊಳಿಸ್ತಾ ಆ ಸಂಘ ಶತಾಬ್ದಿಯ ವರ್ಷದಲ್ಲಿ ಆ ಸಂಘದ ಆದರ್ಶಗಳನ್ನು ಅನುಷ್ಠಾನ ಮಾಡತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನು ಒಂದು ಹಿಂದೂ ಕಾರ್ಯಕರ್ತರಾಗಿ, ಸ್ವಯಂ ಸೇವಕನಾಗಿ ನಾವೆಲ್ಲರೂ ಮಾಡ್ತೇವೆ ಅನ್ನತಕ್ಕಂಥ ವಿಶ್ವಾಸದ ಜೊತೆಗೆ ನಮ್ಮ 2.5 ವರ್ಷಗಳ ಪಯಣದ ಅವಧಿಯಲ್ಲಿ ಸಾಕಷ್ಟು ಟೀಕೆ ಟಿಪ್ಪಣಿಗಳನ್ನು, ಅವಮಾನಗಳನ್ನು ನಾವೆಲ್ಲ ಸಹಿಸಿದ್ದೇವೆ. ಆದರೆ ಸ್ವಾರ್ಥಕ್ಕೋಸ್ಕರ
ತಮಗೋಸ್ಕರ ಅನ್ನೋದನ್ನು ಯಾವುದನ್ನು ಕೂಡ ಯೋಚನೆ ಮಾಡದೆ ನಾವು ಪಾರದರ್ಶಕವಾಗಿರತಕ್ಕಂಥ ಮತ್ತು ಪ್ರಾಮಾಣಿಕತೆಯ ಜೊತೆಗೆ ಸಮಾಜಕ್ಕೆ ಕೆಲಸವನ್ನು ಮಾಡಲಿಕ್ಕೆ ಮುಂದಿನ ದಿವಸದಲ್ಲಿ ಕೂಡ ಸಿದ್ಧರಿದ್ದೇವೆ ಅನ್ನತಕ್ಕಂಥ ವಿಚಾರವನ್ನು ಉಲ್ಲೇಖ ಮಾಡ್ತಾ ನಾಳ್ದಿನ 2 ದಿವಸದ ಕಾರ್ಯಕ್ರಮಗಳು ಸುಮಾರು 1.25 ಲಕ್ಷ ಜನರು ಈ 2 ದಿವಸದ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತಾರೆ ಅನ್ನತಕ್ಕಂಥ ಯೋಚನೆಯ ನಡುವೆ ನಮ್ಮ ಸಿದ್ಧತೆಗಳು ಮಾಡಿದ್ದೇವೆ. ಅನ್ನ ಸಂತರ್ಪಣೆಗೆ ಬೇಕಾಗಿರತಕ್ಕಂಥ ಎಲ್ಲ ಸಾಹಿತ್ಯಗಳನ್ನು ಕ್ರೋಢೀಕರಣಕ್ಕೋಸ್ಕರ ಹೊರೆಕಾಣಿಕೆಯ ಮೆರವಣಿಗೆ ಮತ್ತು ಕಾಣಿಕೆಯನ್ನು ಅರ್ಪಿಸ್ತಕ್ಕಂಥ ಕೆಲಸ ಕಾರ್ಯ, ಯಾವ ಅನ್ನ ಸಂತರ್ಪಣೆಯ ವ್ಯವಸ್ಥೆಗೋಸ್ಕರ ಬೇರೆ ಬೇರೆ ಸಮಿತಿಗಳನ್ನು ರಚಿಸಿ ಆ ಸಮಿತಿಯ ಮುಖಾಂತರ ಆ ಕಾರ್ಯಕ್ರಮಗಳು ಯಶಸ್ವಿಯಾಗಿ ನಡಿಬೇಕು ಅನ್ನುವಂಥ ಯೋಚನೆ ಅಡಿಯಲ್ಲಿ ನಮ್ಮ ಸಿದ್ಧತೆಗಳು ನಡೆದಿದೆ. ನಾಳೆ 2 ದಿವಸಗಳಲ್ಲಿ ದೇವಸ್ಥಾನದ ದೇವರು ಮಾರು ಗದ್ದೆಯಲ್ಲಿ ಆ ಚಪ್ಪರ ಮುಹೂರ್ತ ಮತ್ತು 15ನೇ ತಾರೀಕಿಗೆ ಕಾರ್ಯಾಲಯದ ಆರಂಭ ಆಗುತ್ತೆ. ಮುಂದಿನ ದಿವಸಗಳಲ್ಲಿ ಮನೆ ಮನೆಗೆ ಆ ಸಾಹಿತ್ಯಗಳನ್ನು ಆಮಂತ್ರಣ ಪತ್ರಿಕೆಗಳನ್ನು ತಲುಪಿಸತಕ್ಕಂತಹ ಜವಾಬ್ದಾರಿಯನ್ನು 220 ಬೂತುಗಳಲ್ಲಿ ಮಾಡತಕ್ಕಂಥ ಕೆಲಸ ಕಾರ್ಯವನ್ನು ಮಾಡತಕ್ಕಂಥ ವ್ಯವಸ್ಥೆಗಳು ಕಾರ್ಯಕರ್ತರಿಂದ ಆಗ್ತಾ ಇದೆ. ಆ ಹಿನ್ನೆಲೆಯಲ್ಲಿ ನಾಳೆ ದಿನ 28ಕ್ಕೆ ನಡೆಯುವಂತಹ ಹೊರೆಕಾಣಿಕೆಯ ಮೆರವಣಿಗೆ, 29ಕ್ಕೆ ನಡೆಯತಕ್ಕಂತಹ ಹಿಂದವಿ ಸಾಮ್ರಾಜ್ಯೋತ್ಸವ ಮತ್ತು ದೇವರು ಮಾರು ಗದ್ದೆಗೆ ಕರೆಯತಕ್ಕಂಥ ಶೋಭಾಯಾತ್ರೆ ಮತ್ತು ಮರು ದಿವಸ ಬೆಳಿಗ್ಗಿನಿಂದ ಆರಂಭಗೊಂಡು 10:30 ಗಂಟೆಗೆ ನಡೆಯತಕ್ಕಂಥ ಸುಮುಹೂರ್ತದಲ್ಲಿ ನಡೆಯತಕ್ಕಂಥ ವಿವಾಹೋತ್ಸವ, ಭಜನೋತ್ಸವ ಮತ್ತು ಸಂಜೆ ತನೆ ನಡೆಯತಕ್ಕಂಥ ಶ್ರೀನಿವಾಸ ಕಲ್ಯಾಣೋತ್ಸವದಲ್ಲಿ ಪುತ್ತೂರಿನ ಮಹಾಜನತೆ ಭಾಗಿಗಳಾಗ್ತಾರೆ. ಆ ಶ್ರೀನಿವಾಸನ ಅನುಗ್ರಹದಿಂದ ಮತ್ತೊಮ್ಮೆ ಭಗವಧ್ವಜದ ಗೌರವ ಅತ್ಯಂತ ಎತ್ತರಕ್ಕೆ ಹೋಗ್ತದೆ ಅನ್ನತಕ್ಕಂಥ ವಿಶ್ವಾಸದ ಜೊತೆಗೆ ಇವತ್ತು ಯಾರು ಎಲ್ಲಿ ಇರ್ತಾರೆ ಅನ್ನುವಂಥದ್ದು ಯಾರಿಗೂ ಕೂಡ ಗೊತ್ತಿಲ್ಲ. ಇವತ್ತು ಇರುವಂತಹ ವ್ಯಕ್ತಿಗಳು ನಾಳೆ ಇಲ್ಲದೇ ಇರತಕ್ಕಂತಹ ಘಟನೆಗಳು ಕೂಡ ನೂರಾರು ಘಟಿಸಿರುವಂಥದ್ದು ನಮ್ಮ ಕಣ್ಣ ಮುಂದೆ ಇದೆ. ಆ ಹಿನ್ನೆಲೆಯಲ್ಲಿ ಇದ್ದಿರತಕ್ಕಂತಹ ಅವಧಿಯಲ್ಲಿ ನಾವು ಹುಟ್ಟಿರತಕ್ಕಂಥ ಈ ಪವಿತ್ರವಾಗಿರ್ತಕ್ಕಂಥ ಮಣ್ಣಿನ ಋಣವನ್ನು ನಾವು ಟ್ರಸ್ಟಿನ ಮುಖಾಂತರ ಸಮಾಜ ಸೇವೆಯನ್ನು ಮಾಡಿ ಈ ಸಮಾಜದ ಋಣವನ್ನು ತೀರಿಸ್ತೇವೆ ಅನ್ನತಕ್ಕಂಥ ಸಂಕಲ್ಪವನ್ನು ಈ ಸಂದರ್ಭದಲ್ಲಿ ಮಾಡ್ತಾ ನಿಮ್ಮೆಲ್ಲರ ಆಶೀರ್ವಾದ ಸಹಕಾರ ಈ ಕಾರ್ಯಕ್ರಮ ಮತ್ತು ನಮ್ಮ ಟ್ರಸ್ಟಿನ ಮೇಲೆ ಇರಲಿ ಅನ್ನತಕ್ಕಂಥ ಆಶಯದ ಜೊತೆಗೆ ಬಂದಿರತಕ್ಕಂಥ ನೂತನ ವಧುವರರಿಗೆ ಟ್ರಸ್ಟಿನ ಮೇಲೆ ವಿಶ್ವಾಸವಿಟ್ಟು ಬಂದಿರತಕ್ಕಂಥ ಎಲ್ಲ ಟ್ರಸ್ಟಿನ ಪದಾಧಿಕಾರಿಗಳಿಗೂ ಕೂಡ ನಮನಗಳನ್ನು ಸಲ್ಲಿಸ್ತಾ ನನ್ನ 2 ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್. ಪುತ್ತಿಲ ಪರಿವಾರ ಸೇವಾ ಟ್ರಸ್ಟ್ ವತಿಯಿಂದ ಕಳೆದ 2.5 ವರ್ಷಗಳಿಂದ ಧಾರ್ಮಿಕ, ಸಾಮಾಜಿಕ, ಶೈಕ್ಷಣಿಕ, ಆರೋಗ್ಯ ಕ್ಷೇತ್ರದಲ್ಲಿ ಉಚಿತ ವೈದ್ಯಕೀಯ ಶಿಬಿರ ಇರ್ಬೋದು, ರಕ್ತದಾನ ಶಿಬಿರ ಇರ್ಬೋದು, ಇನ್ನಿತರ ಸಾಮಾಜಿಕ ಕಾರ್ಯಕ್ರಮಗಳ ಮೂಲಕ ತಮ್ಮೆಲ್ಲರ ಸಹಕಾರದಿಂದ ಇಡೀ ಸಮಾಜದಲ್ಲಿ ಹೆಮ್ಮರವಾಗಿ ಬೆಳೆಯುತ್ತಿರುವಂತಹ ಪುತ್ತಿಲ ಪರಿವಾರ ಸೇವಾ ಟ್ರಸ್ಟಿನ ಎಲ್ಲ ಕೆಲಸ ಕಾರ್ಯಗಳನ್ನು ಮತ್ತು ವಿಶೇಷವಾಗಿ ಸಂಘ ಶತಾಬ್ದಿಯ ನಿಮಿತ್ತ ಸಾಮೂಹಿಕ ವಿವಾಹ ಯೋಚನೆಗಳನ್ನು ನಿಮ್ಮ ಮುಂದಿಟ್ಟಂತಹ ನಮ್ಮ ಟ್ರಸ್ಟಿನ ಸಂಚಾಲಕರಾಗಿರುವಂತಹ ಗೌರವಾನ್ವಿತ ಶ್ರೀಯುತ ಅರುಣ್ ಕುಮಾರ್ ಪುತ್ತಿಲರವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ ನಮ್ಮ ಈ ಕಾರ್ಯಕ್ರಮದಲ್ಲಿ ನಮ್ಮ ಶ್ರೀನಿವಾಸ ಕಲ್ಯಾಣೋತ್ಸವದ ಸಮಿತಿಯ ಗೌರವಾಧ್ಯಕ್ಷರಲ್ಲಿ ಓರ್ವಗಳಾಗಿರುವಂಥ ಉದ್ಯಮಿಗಳು ಸಿದ್ಧನಾಥ ಮಾನಕ ಜ್ಯುವೆಲರ್ಸ್ನ ಮಾಲಕರು ನಮ್ಮ ಜೊತೆ ಉಪಸ್ಥಿತರಿದ್ದರೆ ತಮಗೆ ತುಂಬು ಹೃದಯದ ಕೃತಜ್ಞತೆಗಳು. ಅದೇ ರೀತಿ ಈ ಕಾರ್ಯಕ್ರಮದಲ್ಲಿ ಶ್ರೀನಿವಾಸ ಕಲ್ಯಾಣೋತ್ಸವ ಸಮಿತಿಯ ಕಾರ್ಯಾಧ್ಯಕ್ಷರಾಗಿರುವಂತಹ ಉದ್ಯಮಿಗಳು ಶ್ರೀ ಪ್ರಾಣೇಶ್ ಕೆಮ್ಮಾಯಿ ಅವರು ನಮ್ಮ ಜೊತೆ ಸೇರಿಕೊಂಡಿದ್ದಾರೆ. ತಮಗೆ ಕೂಡ ಸೇರುವ ಎಲ್ಲ ಬಂಧುಗಳ ಪರವಾಗಿ ಸ್ವಾಗತವನ್ನು ಅತ್ಯಂತ ಗೌರವದಿಂದ ಮಾಡುತ್ತಾ ವಿಶೇಷವಾಗಿ ಶ್ರೀನಿವಾಸ ಕಲ್ಯಾಣೋತ್ಸವದ ಈ ಶುಭ ಸಂದರ್ಭದಲ್ಲಿ ನಾವು ಸಾಮೂಹಿಕ ವಿವಾಹ ಕಾರ್ಯವನ್ನು ಇಟ್ಟಿದ್ದೇವೆ. ಪ್ರಥಮ ಹಂತದಲ್ಲಿ ಈಗಾಗಲೇ ನೋಂದಣಿ ಮಾಡಿರುವಂತಹ ನವಜೋಡಿಗಳಿಗೆ ತಾಂಬೂಲ ಶಾಸ್ತ್ರ ಮತ್ತು ಮಂಗಲ ವಸ್ತುಗಳ ವಿತರಣೆ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ಈ ಕಾರ್ಯಕ್ರಮದ ಸಂಪೂರ್ಣ ರೂಪುರೇಷೆಗಳು ಮಾಹಿತಿಯನ್ನು ನೀಡಲಿಕ್ಕಿದ್ದಾರೆ. ಗೌರವಾನ್ವಿತ ಪುರೋಹಿತರು ಶ್ರೀವತ್ಸ ಕಿದಿಲಾಯರವರು ಸಭೆಯನ್ನು ಉದ್ದೇಶಿಸಿ ಮಾತಾಡಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಶ್ರೀ ಗುರುಭ್ಯೋ ನಮಃ. ಸುಮುಖೌ ಸುಂದರತರೌ ಸುನಾಸೌ ಸುಖಚಿತ್ತನೌ ಸುರಾರಾಧಿತ ಪಾದಾಬ್ಜೌ ರಮಾನಾರಾಯಣೌ ಸ್ತುಮಃ. ಪುತ್ತಿಲ ಪರಿವಾರ ಸೇವಾ ಟ್ರಸ್ಟ್ ರಿಜಿಸ್ಟರ್ಡ್ ಪುತ್ತೂರು ಶ್ರೀನಿವಾಸ ಕಲ್ಯಾಣೋತ್ಸವ ಸಮಿತಿ ಶ್ರೀನಿವಾಸ ಕಲ್ಯಾಣೋತ್ಸವ ಮತ್ತು ಸಾಮೂಹಿಕ ವಿವಾಹ ಕಾರ್ಯಕ್ರಮದ ತಾಂಬೂಲ ಶಾಸ್ತ್ರ ಮತ್ತು ಮಂಗಲ ವಸ್ತು ವಿತರಣೆಯ ಈ ಒಂದು ಸಮಾರಂಭದ ಪ್ರಮುಖರಾಗಿರತಕ್ಕಂತಹ ಅರುಣಕುಮಾರ್ ಪುತ್ತಿಲರವರೇ, ನರಸಿಂಹಪ್ರಸಾದ್ ಅವರೇ ಹಾಗೂ ಎಲ್ಲ ಗಣ್ಯರೇ, ಬಂದಿರತಕ್ಕಂತಹ ಬಂಧು ಬಾಂಧವರೇ, ಇದೊಂದು
ಜವಾಬ್ದಾರಿಯ ಲಕ್ಷಣಗಳು ಈ ಒಂದು ಕಲ್ಯಾಣೋತ್ಸವದ ಸಮಿತಿಯ ಅಂತೇಳಿ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಯಾಕಂತ ಕೇಳಿದರೆ, ಕಲ್ಯಾಣೋತ್ಸವವನ್ನು ಮಾಡುವುದೇ ಒಂದು ವಿಶೇಷ ಕಾರ್ಯಕ್ರಮ. ಅದರಲ್ಲೂ ಈ ಸಲ ಸಾಮೂಹಿಕ ವಿವಾಹವನ್ನು ಮಾಡತಕ್ಕಂಥದ್ದು ಈ ಕಲ್ಯಾಣೋತ್ಸವ ಸಮಿತಿಯವರ ತಲೆಯಲ್ಲಿ ಎಷ್ಟು ಜವಾಬ್ದಾರಿ ಇದೆ ಅನ್ನುವಂಥದ್ದನ್ನು ತಿಳಿಸಿಕೊಡ್ತಾ ಇದೆ. ಯಾಕೆ ನಾನು ಈ ವಿವಾಹ ಎಂದ ತಕ್ಷಣ ಜವಾಬ್ದಾರಿ ಎಂಬ ಶಬ್ದವನ್ನು ಹೇಳಿದೆ? ಅದರ ಶಬ್ದದ ಅರ್ಥವೇ ಹಾಗೆ. ವಿವಾಹ ಅಂತ ಹೇಳುವ ಶಬ್ದದ ಅರ್ಥ ವಿಶೇಷೇನ ವಹತಿ ಇತಿ ವಿವಾಹ. ಒಂದು ಹುಡುಗ ಮತ್ತು ಹುಡುಗಿ ಇಬ್ಬರೂ ಕೂಡ ಬಾಲಸ್ತಾವತ್ ಕ್ರೀಡಾಸಕ್ತ ಅಂತ ಹೇಳಿ, ತನ್ನ ಬಾಲ್ಯಾವಸ್ಥೆಯಲ್ಲಿ ಅಥವಾ ಸ್ವಲ್ಪ ಯುವಕರ ಒಂದು ಯೌವನಾವಸ್ಥೆಯಲ್ಲಿ ಅವರು ಕ್ರೀಡಾಸಕ್ತ, ದೊಡ್ಡ ಜವಾಬ್ದಾರಿಯನ್ನು ಹೊರುವುದಿಲ್ಲ ಅವರು. ಆಗ ಕ್ರೀಡಾಸಕ್ತ ಏನು ಆಟ ಆಡುವುದರಲ್ಲೋ ಅಥವಾ ಒಂದು ಜೋಶ್ ಮಾಡುವುದರಲ್ಲೋ ಇರ್ತಾರೆ. ಯಾವಾಗ ಅವರಿಗೆ ಒಂದು ವಿವಾಹದ ಪ್ರಾಯ ಆಯಿತೋ ಆಗ ಗುರು ಹಿರಿಯರೆಲ್ಲ ಸೇರಿಕೊಂಡು ಅವರಿಗೆ ಒಂದು ಜವಾಬ್ದಾರಿಯನ್ನು ಕೊಡಲೇಬೇಕು. ಕೊಡದಿದ್ದರೆ ಏನಾಗ್ತದೆ ಅಂತ ಹೇಳುವುದು ನಿಮಗೆಲ್ಲ ಗೊತ್ತಿದೆ. ಹಾಗಾಗಿ ಸಾಮಾನ್ಯ ಪ್ರಾಯ ಬಂದಾಗ ವಿವಾಹ ಆಗಲೇಬೇಕು ಅಂಥೇಳಿ ನಮ್ಮ ಶಾಸ್ತ್ರಗಳು ಹೇಳ್ತದೆ. ವಿಶೇಷೇನ ವಹತಿ, ಒಂದು ಹುಡುಗ 3 ಜವಾಬ್ದಾರಿಯನ್ನು ವಹಿಸಿಕೊಳ್ತಾನೆ. ಏನು? ಸಮಾಜ, ಸಂಸಾರ, ಸಂಗಾತಿ, 3 ಸಕಾರಗಳನ್ನು ನೀವು ನೆನಪಿಟ್ಟುಕೊಳ್ಬೇಕು. ಸಮಾಜದ ಜವಾಬ್ದಾರಿಯನ್ನು ಅವನು ವಹಿಸಿಕೊಳ್ಳಬೇಕು, ಸಂಗಾತಿಯ ಜವಾಬ್ದಾರಿಯನ್ನು ವಹಿಸಿಕೊಳ್ಳಬೇಕು, ಸಂಸಾರದ ಜವಾಬ್ದಾರಿಯನ್ನು ಅವನು ವಹಿಸಿಕೊಳ್ಳಬೇಕು. ಇದು 3 ಜವಾಬ್ದಾರಿಯನ್ನು ಶಾಸ್ತ್ರದಲ್ಲಿ ಹೇಳಿದ್ದಾರೆ. ಇದು ಹುಡುಗಿಗೂ ಹಾಗೆ. ಏನೋ ಯೌವನಾವಸ್ಥೆಯಲ್ಲಿ ಬಹಳ ಖುಷಿಯಲ್ಲಿರ್ತಾರೆ. ನಂತರ ಯಾವಾಗ ಈ ಜವಾಬ್ದಾರಿಯನ್ನು ವಹಿಸಿಕೊಳ್ತಾರೋ ನಂತರದ ಜೀವನ ಖಂಡಿತವಾಗಿಯೂ ಅವರು ಬದಲಾವಣೆ ಮಾಡಿಕೊಳ್ಳಲೇಬೇಕು. ಇದಕ್ಕೆ ಪೂರಕವಾಗಿರತಕ್ಕಂತಹ ಶಾಸ್ತ್ರ ಅದು ತಾಂಬೂಲ ಶಾಸ್ತ್ರ. ಬೇರೆ ವಿವಾಹದಲ್ಲಿ ಬೇರೆ ಬೇರೆ ರೀತಿಯಾಗಿರತಕ್ಕಂತಹ ಶಾಸ್ತ್ರಗಳನ್ನು ಹೇಳ್ತಾರೆ. ದಾರೆ ಎರೆಯುವುದು, ಸಪ್ತಪದಿ ತುಳಿಯುವಂಥದ್ದು. ನಾವೇನು ಈ ಮದುವೆ ಅನ್ನುವಂಥದ್ದು ಸ್ವರ್ಗದಲ್ಲೇ ನಿಶ್ಚಯ ಆಗಿರ್ತದಂತೆ, ಇದೊಂದು ನಂಬಿಕೆ. ನಮ್ಮ ಪ್ರಯತ್ನ ಅಷ್ಟೇ, ಭಗವಂತನ ಚಿತ್ತವೇ ನಡೆಯುವಂಥದ್ದು. ಅದಕ್ಕೆ ಪುರಂದರದಾಸರು ಹರಿಚಿತ್ತ ಸತ್ಯ, ಹರಿಚಿತ್ತ ಸತ್ಯ, ನರಚಿತ್ತದಲ್ಲಿ ಬಂದದ್ದು ಏನೇನೂ ನಡೆಯೋದು ಹರಿಚಿತ್ತ ಸತ್ಯ ಅಂತ ಹೇಳಿದ್ರು. ಹಾಗೆ ಆ ಹುಡುಗ ಮತ್ತು ಹುಡುಗಿ ಯಾರು ಜೊತೆಯಾಗಿ ಬಾಳಬೇಕು ಅಂತ ಹೇಳುವಂಥದ್ದು ಭಗವಂತನ ಚಿತ್ತ ಆಗಿರ್ತದೆ. ಅದಕ್ಕೆ ಪೂರಕವಾಗಿ ಅದನ್ನೊಂದು ಪರಿಪೂರ್ಣ ಮಾಡುವುದಕ್ಕಾಗಿ ನಮ್ಮಲ್ಲಿ ವಿವಾಹ ಶಾಸ್ತ್ರವನ್ನು ಹೇಳಿದ್ದಾರೆ. ನನ್ನಲ್ಲಿ ಒಂದು ಮದುವೆಗೆ ಹೋದಾಗ ಒಂದು ಬ್ಯೂಟಿಷಿಯನ್ ಪ್ರಶ್ನೆ ಮಾಡಿದ್ಲು. ನಾನು ಮದುವೆಯ ಮುಹೂರ್ತಕ್ಕೆ ಹೊತ್ತಾಯಿತು, ಸ್ವಲ್ಪ ಬೇಗ ಅಲಂಕಾರ ಮಾಡಿ ಅಂತ ಹೇಳಿ ಒತ್ತಾಯ ಮಾಡ್ತಾ ಇದ್ದೆ. ಈ ಬ್ಯೂಟಿಷಿಯನ್ ನಮ್ಮ ಹಿಂದೂ ಧರ್ಮದವರಲ್ಲ, ಇನ್ನೊಂದು ಧರ್ಮದವರು. ಕೊನೆಗೆ ಅವಳಿಗೆ ನನ್ನ ಮೇಲೆ ಭಾರಿ ಕೋಪ ಬಂತೇನು, ಈ ಭಟ್ರು ಭಾರಿ ಅರ್ಜೆಂಟು ಮಾಡ್ತಾ ಇದ್ದಾರೆ, ಮುಹೂರ್ತಕ್ಕೆ ತಡ ಆಯಿತು ಅಂತೇಳಿ ಗಳಿಗೆ ಬಂದು ನಮ್ಮ ತಲೆ ತಿಂತಾ ಇದ್ದಾರೆ. ಎಲ್ಲ ಆದ ನಂತರ ನನ್ನ ಹತ್ರ ನಾವು ಕಾರಲ್ಲಿ ಡಿಬ್ಬಣಕ್ಕೆ ಹೋದಾಗ ಕೇಳಿದ್ಲು. ನಾನು, ಡ್ರೈವರ್ ಮತ್ತು ಆ ಬ್ಯೂಟಿಷಿಯನ್ ಮಾತ್ರ ಇದ್ದದ್ದು. ಭಟ್ರೆ, ಆ ಮುಹೂರ್ತಕ್ಕೆ ಆಗಬೇಕು ಅಂತ ಏನುಂಟು? ಯಾವುದಾದ್ರೂ ಒಂದು ಸಮಯಕ್ಕೆ ಆಗುವುದು, ನಾವೆಲ್ಲ ಆಗಲಿಲ್ಲ. ನಮಗೆ ಮದುವೆ ಆಗಿ 2 ಮಕ್ಕಳೆಲ್ಲ ಆಗಿದ್ದಾರೆ, ನಾವು ಕೂಡ ಒಂದು ರೀತಿಯಲ್ಲಿ ಸರಿಯಾಗಿದ್ದೇವೆ ಅಂತೇಳಿ ಹೇಳಿದರು. ನಾವು ಒಂದು ಸಂಸಾರ ನಡೆಸಿಕೊಂಡು ಇದ್ದೇವೆ ಅಂತ ಹೇಳಿ. ನನಗೆ ಆ ಹುಡುಗಿಯದ್ದು ಪರಿಚಯ ಇಲ್ಲ. ನಾನೇನು ಹೇಳಿ? ನಾನು ಹೇಳಿದೆ, ಮದುವೆ ಅನ್ನುವಂಥದ್ದನ್ನು, ಮದುವೆ ಅಲ್ಲ, ದಾಂಪತ್ಯ ಅಥವಾ ಒಗ್ಗೂಡುವಿಕೆ ಅನ್ನುವಂಥದ್ದು ಪ್ರಾಣಿಗಳು ಕೂಡ ಮಾಡ್ತವೆ. ಅಲ್ಲಿ ಮಾರ್ಗದಲ್ಲಿ ನಾಯಿಗಳು ಕೂಡ ಒಂದು ರೀತಿಯಾಗಿರತಕ್ಕಂತಹ ಸಂಸಾರವನ್ನು ಮಾಡ್ತವೆ, ಏನೋ ನಡೀತದೆ. ಆದರೆ ನಮಗೆ ಮನುಷ್ಯರಿಗೆ ಒಂದು ಚೌಕಟ್ಟನ್ನು ನಿರ್ಮಾಣ ಮಾಡಿಕೊಟ್ಟಿದ್ದಾರೆ.
ಹಾಗಾಗಿ ಈ ಮುಹೂರ್ತದಲ್ಲೇ ಆಗಬೇಕು ಅಂತೇಳಿಯ ನಿಯಮ. ಈ ಮುಹೂರ್ತದಲ್ಲಿ ಮದುವೆ ಆದರೆ ಅಥವಾ ಒಳ್ಳೆಯ ಶಾಸ್ತ್ರ ವಿಧಿವಿಧಾನದಿಂದ ಮದುವೆ ಆದರೆ ಇದರ ಮೂಲ ಉದ್ದೇಶ ಏನು ಅಂತ ಕೇಳಿದರೆ ಒಳ್ಳೆಯ ಸಂತತಿಯನ್ನು ಪಡೆಯಲಿಕ್ಕೆ ಸಾಧ್ಯ ಆಗ್ತದೆ ಅಂಥೇಳಿ ನಾನು ಆ ಬ್ಯೂಟಿಷಿಯನ್ ಹತ್ರ ಹೇಳಿದೆ. ಇಷ್ಟಾದಾಗ ನನ್ನ ಕಾರನ್ನು ಯಾವನೋ ಒಬ್ಬ ನನಗೆ ಪರಿಚಯ ಇಲ್ಲ, ಆ ಕಾರ್ ಡ್ರೈವರ್ ಸುರತ್ಕಲ್ನವನು, ಅವಳು ಕೂಡ ಸುರತ್ಕಲ್ನವಳೆ. ಭಟ್ರೆ, ಈ ಪೊಣ್ಣುದ ಮಗೆ ತುಳು ಭಾಷೆಯಲ್ಲಿ ಹೇಳಿದ, ಅಲ್ಲ ಈ ಹುಡುಗಿಯ ಹೆಸರನ್ನು ಹೇಳಿ ನಿಮ್ಮ ಮಗ ಅಲ್ವಾ ಮೊನ್ನೆ ಕಾಲೇಜಲ್ಲಿ ಅನಾಚಾರ ಮಾಡಿದ್ದು? ಆ ಬ್ಯೂಟಿಷಿಯನ್ ಹತ್ರ ಕೇಳಿದ, ನಿಮ್ಮ ಮಗ ಅಲ್ವಾ ಮೊನ್ನೆ ಕಾಲೇಜಲ್ಲಿ ಅನಾಚಾರ ಮಾಡಿ 2 ವರ್ಷ ಜೈಲು ಸೇರಿದ್ದು? ಮೊನ್ನೆ ಅಂತ ಹೇಳಿದರೆ ಒಂದು 4-5 ವರ್ಷದ ಹಿಂದೆ. ಅದು ಎಲ್ಲ ಅವನಿಗೆ ಬಿಡುಗಡೆ ಆಗಿದೆ. ಅಲ್ಲ, ಬಿಡುಗಡೆ ಆದರೂ ಕೂಡ ಅನಾಚಾರ ಮಾಡಿದ್ದವನಲ್ವಾ? ಹೌದು. ಆಗ ಅವನು ನನ್ನ ಹತ್ರ ಕೇಳಿದ, ಭಟ್ರೆ ನೋಡಿ, ಇವರು ಇಷ್ಟೆಲ್ಲ ಮಾತಾಡ್ತಾರಲ್ಲ, ಇವರ ಮಗ ಸುರತ್ಕಲ್ ಕಾಲೇಜಲ್ಲಿ ಏನೋ ಅನಾಚಾರ ಮಾಡಿ 2 ವರ್ಷ ಜೈಲಲ್ಲಿ ಇದ್ದ, ಇದಕ್ಕೆ ಏನು ಉತ್ತರ ಕೊಡ್ತಾರೆ ಕೇಳಿ. ಆಗ ಬಾಯಿ ಮುಚ್ಚಿಕೊಂಡು ಕೂತ್ಕೊಂಡ್ರು ಅವಳು, ಮತ್ತೆ ಏನು ಮಾತಾಡಲಿಕ್ಕೆ ಹೋಗಲಿಲ್ಲ. ಅಂದರೆ ಇದರ ಅರ್ಥ ಏನು ಅಂತ ಕೇಳಿದರೆ, ಇಷ್ಟೊಂದು ಶಾಸ್ತ್ರ ಪ್ರಕಾರ ಮದುವೆ ಮಾಡುವ ಉದ್ದೇಶ ಏನು ಅಂತ ಕೇಳಿದರೆ ಒಳ್ಳೆಯ ಸಂತತಿಯನ್ನು ಪಡೆಯಬೇಕು. ನಮ್ಮಲ್ಲೆಲ್ಲ ಒಂದು ಮದುವೆ ಮಾಡುವಾಗ ಸಂಕಲ್ಪ ಮಾಡಲಿಕ್ಕುಂಟು, ಧರ್ಮ ಪ್ರಜಾ ಸಮೃದ್ಧ್ಯರ್ಥಂ ಇಮಾಂ ಕನ್ಯಾಂ ಪ್ರದಾಸ್ಯಾಮಿ. ಒಳ್ಳೆಯ ಮಕ್ಕಳನ್ನು ಹೊತ್ತು ಸಲಹಿ ಆದರ್ಶ ಪ್ರಜೆಯನ್ನಾಗಿ ಮಾಡುವುದೇ ಮದುವೆ ಉದ್ದೇಶ. ನಮ್ಮ ಗುರುಗಳು ಪೇಜಾವರ ಸ್ವಾಮಿಗಳು ಒಂದು ಮಾತನ್ನು ಹೇಳಿದರು, ಅದು ಈಗಲೂ ಕೂಡ ನನ್ನ ಮನಸ್ಸಲ್ಲಿ ಚುಚ್ಚುತ್ತಾ ಉಂಟು. ಏನು ಅಂತ ಕೇಳಿದರೆ, ನಾವೊಂದು 12 ವರ್ಷ ಗುರುಕುಲದಲ್ಲಿ ಕಲಿತು ಅವರಿಗೆ ಒಂದಷ್ಟು ಫಲ ಕಾಣಿಕೆಯನ್ನು ಗುರು ಕಾಣಿಕೆ ಅಂತೇಳಿ ಕೊಡಬೇಕು. ಕೊಟ್ಟಂತಹ ಗುರು ಕಾಣಿಕೆಯನ್ನು ಅವರು ನಮಗೆ ಶಾಲನ್ನು ಪುನಃ ಹಾಕಿ ಈ ಫಲವನ್ನು ಮಂತ್ರಾಕ್ಷತೆಯನ್ನು ಎಲ್ಲ ನಮಗೆ ಕೊಟ್ಟು, ನನಗೆ ಗುರು ದಕ್ಷಿಣೆ ನೀವು ಕೊಡಬೇಡಿ, ನಾನು 12 ವರ್ಷ ನಿಮಗೆ ವಿದ್ಯೆ, ಊಟ, ಅದೇ ರೀತಿಯಾಗಿ ವಸತಿಯನ್ನು ಮಾಡಿದ್ದೇನೆ. ನೀವು ಸಮಾಜದಲ್ಲಿ ಹೋಗಿ ಎಲ್ಲ ಮದುವೆ ಮಾಡಿಸುವಾಗ ಹಿಂದಿನ ಕಾಲದಲ್ಲಿ ಅಷ್ಟಪುತ್ರ ಭವತ್ವಂಚ ಸುಭಗಾಚ ಪತಿವ್ರತ ಅಂತ ಹೇಳಿತ್ತು. 8 ಮಕ್ಕಳನ್ನು ಹೊತ್ತವಳಿಗೆ ಒಂದು ವಿಶೇಷತೆ ಅಂತ ಹೇಳಿ. ಅಲ್ಲ, 8 ಅಂತೇಳಿ ಹೇಳಬೇಡಿ, ಅಟ್ಲೀಸ್ಟ್ ಒಂದು 3 ಮಕ್ಕಳನ್ನಾದರೂ ಹೆರಬೇಕು ಅಂತ ಹೇಳಿ ನೀವು ಅವರಿಗೆ ಆಶೀರ್ವಾದ ಮಾಡಿ ತಿಳುವಳಿಕೆ ಹೇಳಿ ಅಂತೇಳಿ, ಇದೇ ನನಗೆ ಕೊಡತಕ್ಕಂತಹ ಗುರು ದಕ್ಷಿಣೆ ಅಂತ ಹೇಳಿ ನಮ್ಮ ಗುರುಗಳಾಗಿರತಕ್ಕಂತಹ ಪೇಜಾವರ ಸ್ವಾಮಿಗಳು ಹೇಳಿದರು. ನಾನು ಹಾಗೆ ಎಲ್ಲ ಕಡೆ ಮದುವೆಗೆ ಹೋದಾಗ ನೀವು 1 ಮಕ್ಕಳಲ್ಲಿ ನಿಲ್ಲಿಸುವುದಲ್ಲ, 3 ಮಕ್ಕಳನ್ನಾದರೂ ಹೆರಬೇಕು ಅಂಥೇಳಿ ಹೇಳ್ತೇನೆ, ಇವತ್ತಿಗೂ ಕೂಡ ಹೇಳ್ತಾ ಇದ್ದೇನೆ. ನನ್ನ ಆಸೆಯೂ ಇಷ್ಟೇ, ಪುತ್ತಿಲ ಪರಿವಾರದ ಮೂಲಕ ಏನು ಮದುವೆ ಮಾಡಿಸ್ತೀರಿ 25 ಜನರಿಗೆ, ಮುಂದಕ್ಕೆ ಅವರು 3 ಹೆತ್ತಾದ ನಂತರ ಅವರಿಗೆ ಪದ್ಮಾವತಿ ಶ್ರೀನಿವಾಸ ಕಲ್ಯಾಣ ವಿಶೇಷತೆಯನ್ನು ಒಂದು ಪ್ರಶಸ್ತಿ ಫಲಕವನ್ನು ಕೊಟ್ಟು ಅವರನ್ನು ಸನ್ಮಾನಿಸಬೇಕು ಅಂತ ಹೇಳಿ ನನ್ನ ಆಶಯ. ಇದು ನಡೀಬೇಕು. ಯಾಕಂತ ಹೇಳಿದರೆ ನಮ್ಮ ಒಂದು ಧಾರ್ಮಿಕ ವಿಧಿವಿಧಾನದಲ್ಲಿ ಹುಟ್ಟಿದಂತಹ ಮಕ್ಕಳು ಯಾವತ್ತಿಗೂ ಕೂಡ ಹಾಳಾಗುವುದಿಲ್ಲ ಅಂತ ಹೇಳುವ ವಿಶ್ವಾಸ ನನ್ನದು. ಅವರು ಯಾವತ್ತಿಗೂ ಕೂಡ ಹಾಳಾಗುವುದಿಲ್ಲ. ಅಂತಹ ಒಂದು ಸತ್ಪ್ರಜೆಗಳನ್ನು ಪಡೀಲಿಕ್ಕೆ ಸಾಧ್ಯ ಆಗ್ತದೆ. ಇನ್ನು ನೋಡಿ, ತಾಂಬೂಲಕ್ಕೆ ಇವತ್ತಿನ ದಿವಸ ತಾಂಬೂಲ ವಸ್ತು ಮತ್ತು ಮಂಗಳ ವಸ್ತು ವಿತರಣೆ. ಯಾಕೆ ಈ ವಸ್ತುಗಳನ್ನೆಲ್ಲ ವಿತರಣೆ ಮಾಡಬೇಕು? ನಾವು ನಾಳಿದು ಮದುವೆ ಮಾಡುವಂತಹದ್ದು ಖಂಡಿತ ಮನುಷ್ಯರ ಮದುವೆ ಅಂತ ಹೇಳುವ ಸಂಕಲ್ಪ ಎಲ್ಲ ಇದು. ನಮ್ಮ ಶಾಸ್ತ್ರಗಳು ಏನು ಹೇಳುವುದು ಅಂತ ಕೇಳಿದರೆ, ಇವರೇನು ಮಾಡ್ತಾ ಇದ್ದಾರೆ ಈಗ ಪದ್ಮಾವತಿ ಶ್ರೀನಿವಾಸ ಕಲ್ಯಾಣೋತ್ಸವ, ಅದರ ಪ್ರತಿರೂಪವನ್ನೇ ಮನುಷ್ಯರಿಗೆ ಮಾಡಬೇಕು. ಒಂದು ಹುಡುಗಿ ಮುತ್ತೈದೆ ಅಂತೇಳಿ ನಾವು ಹೇಳ್ತೇವೆ. 5 ಮುತ್ತುಗಳನ್ನು ಧರಿಸಿದರೆ ಅವಳು ಲಕ್ಷ್ಮೀ ರೂಪಿಣಿ ಅಂತ ಹೇಳಿ. ಯಾವುದು 5 ಮುತ್ತುಗಳು? 5 ಕಕಾರಗಳನ್ನು ಹೇಳಿದ್ದಾರೆ: ಕುಂಕುಮ, ಕಿವಿಯೋಲೆ, ಕರಿಮಣಿ, ಕಾಜಿ, ಕಾಲುಂಗುರ. ಇದು 5 ಮುತ್ತುಗಳು, ಅದಕ್ಕೆ ಮುತ್ತೈದೆ ಅಂತ ಹೇಳುವುದು.
ಈ 5 ಮುತ್ತುಗಳನ್ನು ಧರಿಸಿದವಳಿಗೆ ಲಕ್ಷ್ಮಿ ಅಂತ ಹೇಳುವ ಒಂದು ಸಂಕಲ್ಪ ಇದೆ. ಯಾರು ಈ ಧರಿಸುವುದಿಲ್ವೋ ಅವಳು ಲಕ್ಷ್ಮಿ ಆಗಲಿಕ್ಕೆ ಸಾಧ್ಯ ಇಲ್ಲ. ಅಂತಹ ಲಕ್ಷ್ಮಿಯನ್ನು ಆ ಒಂದು ಹುಡುಗಿಯ ಶರೀರದಲ್ಲಿ ಆರೋಪಿಸಿ ಅಥವಾ ಆವಾಹನೆ ಮಾಡಿ 2 ಮಂತ್ರಾಕ್ಷತೆಯನ್ನಾದರೂ ಹಾಕಿ ಹೊಸ ವಸ್ತ್ರವನ್ನು ಉಟ್ಟಂತಹ ವರನಿಗೆ ಧಾರೆ ಎರೆದು ಕೊಡುವಂತಹದ್ದಕ್ಕೆ ಕನ್ಯಾದಾನ ಅಥವಾ ವಿವಾಹ ಅಂತೇಳಿ ಹೇಳುವುದು. ಇದು ನಿಜವಾಗಲೂ ಕಲ್ಯಾಣ ಮಹೋತ್ಸವದ ಇನ್ನೊಂದು ರೂಪ. ನಾವು ಕೂಡ ಮದುವೆ ಮಾಡುವಾಗ ಲಕ್ಷ್ಮೀನಾರಾಯಣರ ಕಲ್ಯಾಣ ಮಹೋತ್ಸವ ಅಂತೇಳಿಯೇ ಮದುವೆ ಮಾಡುವುದು. ಸುಮ್ಮನೆ ಹರೀಶನಿಗೂ ಮತ್ತು ಸುಜಾತನಿಗೂ ಮದುವೆ ಮಾಡುವುದು ಅಂತೇಳಿ ನಾವೇನು ಹೇಳುವುದಿಲ್ಲ. ನಾವು ಲಕ್ಷ್ಮೀ ರೂಪಿಣಿ ಮತ್ತು ನಾರಾಯಣ ರೂಪ ಇವರ ಸ್ವರೂಪವನ್ನು ಸಂಕಲ್ಪ ಮಾಡಿಕೊಂಡಿಯೇ ಮದುವೆ ಮಾಡುವುದು. ಇದು ಶಾಸ್ತ್ರ. ಸುಮ್ಮನೆ ಮಾಲೆ ಹಾಕುವುದು ಅಶಾಸ್ತ್ರ, ಅದರಲ್ಲೇನು ಸತ್ವ ಇಲ್ಲ. ಈ ರೀತಿ ಪರಿಕಲ್ಪನೆ ಮಾಡಿಕೊಂಡು ಮದುವೆ ಮಾಡುವಂತಹದ್ದು ಶಾಸ್ತ್ರ. ಇದರ ಪ್ರಪ್ರಥಮ ಕಾರ್ಯಕ್ರಮವೇ ಇವತ್ತು ಮಾಡತಕ್ಕಂತಹ ತಾಂಬೂಲ. ನೋಡಿ, ಈ ತಾಂಬೂಲಕ್ಕೆ ಒಂದು ವಿಶೇಷತೆ ಉಂಟು. ನಾನು ಹೇಳೋದು ಬರೀ ತಾಂಬೂಲ ಅಂತ ಹೇಳಿದರೆ ವೀಳ್ಯದೆಲೆ ಅಡಿಕೆ ಮಾತ್ರವಾ? ಅಲ್ಲ. ಅದಕ್ಕೆ ಒಂದು ವಿವರಣೆಯನ್ನು ಕೊಡ್ತಾರೆ. ತಾಂಬೂಲಾಗ್ರೆ ನಿವಸತಿ ರಮಾ. ಈ ತಾಂಬೂಲದಲ್ಲಿ ತುದಿಯಲ್ಲಿ ಲಕ್ಷ್ಮೀದೇವಿ ಇರ್ತಾಳಂತೆ. ಅದಕ್ಕೆ ನೀವು ನಮ್ಮ ಅಜ್ಜಂದಿರೆಲ್ಲ ತಿನ್ನುವಾಗ ಕೊಡಿಯನ್ನು ತೆಗೆದು ಇಲ್ಲಿಟ್ಟಿರ್ತಾರೆ. ಯಾಕೆ? ಅದನ್ನು ಬಿಸಾಡಬಾರ್ದು, ಅದರಲ್ಲಿ ಲಕ್ಷ್ಮೀದೇವಿ ಇದ್ದಾಳೆ ಅಂತೇಳಿ. ಈಗ ಬೀಡ ತಿನ್ನುವವರು ಎಲ್ಲವನ್ನು ತಿಂತಾರೆ, ಆದರೆ ವೀಳ್ಯದೆಲೆ ತಿನ್ನುವುದಕ್ಕೂ ಒಂದು ನಿಯಮ ಉಂಟು, ಹೀಗೇ ತಿನ್ನಬೇಕು ಅಂತೇಳಿ. ಅದಕ್ಕೆ ಒಂದು ಕುಡಿಯನ್ನು ತೆಗೆದು ಇಲ್ಲಿಟ್ಟಿರ್ತಾರೆ. ಅದೇ ರೀತಿ ಮಧ್ಯತೋ ವಾಗಧೀಶ ಅಂತೇಳಿ, ಅದರ ಮಧ್ಯದಲ್ಲಿ ಒಂದು ಗೆರೆ ಬಂದಿರ್ತದೆ. ಅದರಲ್ಲಿ ಸಾಕ್ಷಾತ್ ವಾಣಿ, ವಾಣಿ ಅಂತ ಹೇಳಿದರೆ ಮಾತು ಅಥವಾ ಸರಸ್ವತಿ. ಮಾತನ್ನು ತಪ್ಪಬಾರದು ಅಂತ ಹೇಳುವ ಒಂದು ಉದ್ದೇಶ ಅದರಲ್ಲಿ ಉಂಟು. ಇವತ್ತು ವೀಳ್ಯದೆಲೆ ಕೊಡುವಾಗ, ಪರಸ್ಪರ ಕೊಡುವಾಗ ನಾವು ಯಾಕೆ ಕೊಡುವುದು? ನಾಳೆ ಇವತ್ತು ಮದುವೆ ಆಗ್ತೇನೆ ಅಂತ ಹೇಳ್ತಾರೆ, ನಾಳೆ ಮದುವೆ ಆಗುವುದಿಲ್ಲ ಅಂತ ಹೇಳಿದರೆ ಸಮಸ್ಯೆ ಅಲ್ವಾ? ಖಂಡಿತವಾಗಿ ಹಾಗಾಗಬಾರ್ದು. ನಿಶ್ಚಯ ತಾಂಬೂಲ ಅಂತ ಹೇಳಿದರೆ ಆ ತಾಂಬೂಲವನ್ನು ಸ್ವೀಕರಿಸಿದವರು, ಕೊಟ್ಟವರು ಒಂದು ರೀತಿ ಮಾತಿನ ಬಂಧಕ್ಕೆ ಸಿಗ್ತಾರೆ ಅಂತ ಹೇಳಿ ಲೆಕ್ಕ. ಪೃಷ್ಠೇ ಜ್ಯೇಷ್ಠ. ನೋಡಿ, ಈ ತಾಂಬೂಲದ ಹಿಂದುಗಡೆ ಸುಣ್ಣ ನಾವು ಹಚ್ಚುತ್ತೇವೆ. ಯಾಕೆಂತ ಹೇಳಿದರೆ ಅದರಲ್ಲಿ ಜ್ಯೇಷ್ಠಾಲಕ್ಷ್ಮಿ ಅಂತೇಳಿ, ಅಂದರೆ ದುರ್ಬುದ್ಧಿಯನ್ನು ಕೊಡತಕ್ಕಂತಹ ಲಕ್ಷ್ಮಿ ಇರ್ತಾಳೆ ಅಂತ ಹೇಳಿ ಲೆಕ್ಕ. ಅದಕ್ಕೆ ಏನು ಮಾಡ್ತಾರೆ ಅಂತ ಹೇಳಿದರೆ ಸುಣ್ಣ ಹಚ್ಚುತ್ತಾರೆ. ಅದೇ ರೀತಿ ಹಿಮಗಿರಿಸುತ ವಾಮಭಾಗೆ ಅನ್ಯತೋ ಭೂಹು. ಇನ್ನು ಎಡದ ಭಾಗದಲ್ಲಿ ಪಾರ್ವತೀದೇವಿ ಇರ್ತಾಳೆ ಅಂತೇಳಿ. ಅದೇ ರೀತಿ ಅಂತರ್ವಿಷ್ಣು ಬಹಿರುಡುಪತಿ. ಇಡೀ ತಾಂಬೂಲದ ಒಳಗೆ ವಿಷ್ಣು ಚೈತನ್ಯ, ಮಹಾವಿಷ್ಣುವಿನ ಚೈತನ್ಯ ಇರ್ತದಂತೆ. ಶಂಕರಾಜವು ತ್ರಿಕೋಣೆ, ಅಲ್ಲಿ ತುದಿಯಲ್ಲಿ ಒಂದು ಕೋಣ ಇರ್ತದೆ, ಅದರಲ್ಲಿ ಸಾಕ್ಷಾತ್ ಶಿವ ಇರ್ತಾನೆ. ಮೂಲೆ ಮೃತ್ಯುರ್ನಿವಸತಿ, ಅದರ ಕಡೆ ಉಂಟಲ್ಲ ಅದರಲ್ಲಿ ಮೃತ್ಯು ಇರ್ತದಂತೆ. ಅದಕ್ಕೆ ತೆಗೆದು ಬಿಸಾಡ್ತಾರೆ ಆ ಕಡೆ. ಮೃತ್ಯು ನಮಗೆ ಬೇಡ, ಲಕ್ಷ್ಮಿ ಬೇಕು. ಅದರಲ್ಲಿರತಕ್ಕಂತಹ ವಾಣಿ ಯಾರು? ಸರಸ್ವತಿ ಅಂತ ಹೇಳುವಂಥದ್ದು ವಾಣಿ, ವಾಕ್. ಆ ವಾಕ್ ಅನ್ನುವಂಥದ್ದು ಉಳಿಬೇಕು ಎಂಬ ಸಂಕಲ್ಪದಿಂದ ವೀಳ್ಯದೆಲೆಗೆ ವಿಶೇಷವಾಗಿರತಕ್ಕಂತಹ ಮಹತ್ವವನ್ನು ಕೊಟ್ಟಿದ್ದಾರೆ. ನೀವು ಕೇಳಿರ್ಬೋದು ಸುಪಾರಿ ಕೊಡುವುದು ಅಂತೇಳಿ ಒಂದುಂಟು. ಹೀಗೆ ಒಂದು ವೀಳ್ಯದೆಲೆ ಅಡಿಕೆ ಕೊಟ್ಟರೆ ಅವ ತಪ್ಪಲಿಕ್ಕಿಲ್ಲ, ಆ ಮಾತನ್ನು ತಪ್ಪಲಿಕ್ಕಿಲ್ಲ. ಸುಪಾರಿ ಅಂತೇಳಿ ಯಾಕೆ ಬಂದದ್ದು? ವೀಳ್ಯದೆಲೆ ಮತ್ತು ಅಡಿಕೆ ಕೊಡುವಂಥದ್ದು. ನಾವು ದಾಳಿಂಬೆಯನ್ನು ತಿಂದು ಹೀಗೆ ಉಗಿದ್ರೆ ಅದು ಗಿಡ ಆಗ್ತದೆ, ಅದು ಏನಾದರೂ ಉಚ್ಚಿಷ್ಟ ಅಂತೇಳಿ ಅದಕ್ಕೆ ಹೆಸರು. ಅದೇ ರೀತಿ ನಿಂಬೆಹಣ್ಣನ್ನು ತಿಂದು ಉಗುಳಿದರೆ ಅದರಲ್ಲಿ ಒಂದು ಗಿಡ ಆಗ್ತದೆ, ಅದಕ್ಕೆ ಉಚ್ಚಿಷ್ಟ ಅಂತೇಳಿ ಹೆಸರು. ಅಡಿಕೆಯನ್ನು ತಿಂದು ಉಗುಳಿ ಅದು ಗಿಡ ಆಗ್ತದ? ಆಗುವುದಿಲ್ಲ. ಅದಕ್ಕೆ ಒಂದು ವಿಶೇಷತೆ ಉಂಟು. ಅಡಿಕೆಗೆ ಅದು ಯಾವತ್ತೂ ಕೂಡ ಉಚ್ಚಿಷ್ಟ ಆಗಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಈ ಹಿನ್ನೆಲೆಯಲ್ಲಿ ತಾಂಬೂಲ ಶಾಸ್ತ್ರ ಕೊಟ್ಟರೆ ಆ ಮಾತು ಕೊನೆಗಾಲ, ಈ ಮದುವೆ ಮಾತ್ರ ಅಲ್ಲ, ಕೊನೆಗಾಲದ ತನಕ ಬರಬೇಕು ಅಂತ ಹೇಳುವ ಹಿನ್ನೆಲೆಯಿಂದ ಇವತ್ತಿನ ದಿವಸ ನಾವು ವೀಳ್ಯದೆಲೆ ಅಡಿಕೆಯನ್ನು ಕೊಡುವಂತಹ ತಾಂಬೂಲ ಶಾಸ್ತ್ರವನ್ನು ಮಾಡ್ತಾ ಇದ್ದೇವೆ. ಅದೇ ರೀತಿಯಾಗಿ ಮಂಗಲ ದ್ರವ್ಯ ಕರಿಮಣಿ ಮಾತ್ರ ನಾಳದು ಕೊಡುವಂತಹದ್ದು.
ಬಾಕಿಯ ಎಲ್ಲ ವಸ್ತುಗಳನ್ನು ಕುಂಕುಮ ಇವತ್ತು ಕೊಡಲಿಕ್ಕೆ. ಸೀರೆ ಬಹಳ ಮಹತ್ವ ಇದೆ. ನಾವು ಮದುವೆ ಮಾಡುವಾಗ ಸಾಲಂಕೃತ ಕನ್ಯೆ ಅಂತ ಹೇಳೋದು. ಹುಡುಗಿಯನ್ನು ಅಲಂಕಾರ ಮಾಡಬೇಕಂತೆ. ಅದಕ್ಕೆ ಕೆಲವು ತಮಾಷೆ ಮಾಡ್ತಾರೆ, ನೀವು ಸಾಲಂಕೃತ ಕನ್ಯೆ ಅಂತ ಹೇಳಿದರೆ ಹುಡುಗಿಯನ್ನು ಮದುವೆ ಮಾಡುವಾಗ ಸಾಲ ಮಾಡಬೇಡಿ, ಸಾಲ ಇಲ್ಲದೆ ಸಾಲಂಕೃತ ಕನ್ಯೆಯನ್ನು ಕನ್ಯಾದಾನ ಮಾಡಬೇಕು ಅಂತ ಹೇಳಿ. ಹೊಸ ವಸ್ತ್ರವನ್ನು ಉಡುಕೊಳ್ಳುವಂತಹ ಸಂಪ್ರದಾಯ ಈಗಿನ ಕಾಲದಲ್ಲ, ಹಿಂದಿನ ಕಾಲದಲ್ಲೇ ಉಂಟು. ಯಾಕೆ ಹೊಸ ವಸ್ತ್ರವನ್ನು ಮದುವೆ ದಿನ ಉಡಬೇಕು? ಏನೋ ಒಂದು ಹಳೆಯ ರೇಷ್ಮೆ ವಸ್ತ್ರವನ್ನು ಉಡಬಹುದಲ್ಲ? ಖಂಡಿತ ಅಲ್ಲ. ವಾಸೋ ದಾಸೋ ಮಪ್ರತಿರಂತ ಆಯುಹು. ಯಾರು ಒಳ್ಳೆಯ ದಿವಸದಂದು ಹೊಸ ವಸ್ತ್ರವನ್ನು ಧರಿಸ್ತಾರೋ ಅವರ ಆಯುಷ್ಯ ಶುಕ್ಲ ಪಕ್ಷದ ಚಂದ್ರನಂತೆ ಅಭಿವೃದ್ಧಿ ಆಗ್ತದಂತೆ. ಇದು ವೇದ ಹೇಳುವಂಥದ್ದು ಏನು ಅಂತ ಕೇಳಿದರೆ, ವಸ್ತ್ರವನ್ನು ಹುಟ್ಟವರು ಅವರ ಆಯುಷ್ಯ ಅಭಿವೃದ್ಧಿ ಆಗ್ತಾ ಹೋಗ್ತದೆ. ಈ ಹಿನ್ನೆಲೆಯಲ್ಲಿ ಇವತ್ತಿನ ದಿವಸ ವಸ್ತ್ರವನ್ನೆಲ್ಲ ಕೊಟ್ಟು ಎರಡು ಕುಟುಂಬಸ್ಥರು ಸೇರಿಕೊಂಡು ತಾಂಬೂಲ ಶಾಸ್ತ್ರವನ್ನು ಮಾಡಲಿಕ್ಕೆ ಇವತ್ತು ನಾವು ಉದ್ಯುಕ್ತರಾಗ್ತಾ ಇದ್ದೇವೆ. ಅದರ ಬಗ್ಗೆ ಕೆಲವು ಮಂತ್ರಗಳನ್ನೆಲ್ಲ ನಾನು ಸಂದರ್ಭ ಬಂದಾಗ ಹೇಳ್ತೇನೆ. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ತಾಂಬೂಲ, ಮಂಗಲ ದ್ರವ್ಯಗಳು, ಅದೇ ರೀತಿಯಾಗಿ ಪರಸ್ಪರ ಬದಲಾವಣೆ ಮಾಡುವಂಥದ್ದು ಎಲ್ಲ ಕೆಲಸ ಕಾರ್ಯಗಳು ಸಾಂಗೋಪಾಂಗವಾಗಿ ನಡೀಲಿ. ನಾಳಿನ ದಿವಸ ವಿವಾಹ ಮಹೋತ್ಸವ, ಕಲ್ಯಾಣೋತ್ಸವ ಒಳ್ಳೆಯ ರೀತಿಯಲ್ಲಿ ನಡೀಲಿ. ಆ ದಂಪತಿಗಳ ಜೀವನ ಆದರ್ಶ ಜೀವನ ಆಗಲಿ. ನಾವು ಯಾವಾಗಲೂ ಹೇಳುವುದುಂಟು, ಲಕ್ಷ್ಮೀನಾರಾಯಣರ ಹಾಗೆ, ಪಾರ್ವತಿ ಪರಮೇಶ್ವರರ ಹಾಗೆ, ಸೀತಾ ರಾಮಚಂದ್ರರ ಹಾಗೆ ಆದರ್ಶ ದಾಂಪತ್ಯವನ್ನು ನಾವು ನಡೆಸಿಕೊಳ್ಳಬೇಕು. ಇಲ್ಲದಿದ್ದರೆ ತೇಷಾಂ ಜನ್ಮ ನಿರರ್ಥಕಂ, ಅವರ ಜನ್ಮ ನಿರರ್ಥಕವಾಗಿ ಹೋಗ್ತದೆ. ಎಲ್ಲ ಕಾರ್ಯಕ್ರಮಗಳು ಕೂಡ ಸಾಂಗೋಪಾಂಗವಾಗಿ ನೆರವೇರಲಿ. ಈ ಪುತ್ತಿಲ ಪರಿವಾರ ಟ್ರಸ್ಟ್ ಹಾಗೂ ಅದರ ಕಮಿಟಿಯವರ ಈ ಒಂದು ಏನು ಕಾರ್ಯಕ್ರಮ ಉಂಟು, ಇದು ನಿಂತ ನೀರಾಗದೆ ಹರಿಯುವ ನೀರಾಗಲಿ. ಅಂದರೆ ಮುಂದಕ್ಕೂ ಕೂಡ ನಿರಂತರವಾಗಿ ಈ ವಿವಾಹ ಮಹೋತ್ಸವಗಳೆಲ್ಲ ಸಾಮೂಹಿಕವಾಗಿ ನಡೀಲಿ. ಆ ವೈಭವದ ವಿವಾಹೋತ್ಸವಗಳೆಲ್ಲ ಖರ್ಚು ವೆಚ್ಚಗಳನ್ನು ಮಾಡಿಕೊಂಡು ಕೊನೆಗೆ ಕುತ್ತಿಗೆ ಹಿಡಿಯುವಂತಹ ಪರಿಸ್ಥಿತಿ ಬರ್ತದೆ. ಅಂತಹ ವಿವಾಹ ಸಮಾರಂಭಗಳೆಲ್ಲ ಕಡಿಮೆ ಆಗಲಿ. ಈ ರೀತಿಯಾಗಿ ಸಮಾಜದ ಬಂಧು ಬಾಂಧವ್ಯವನ್ನು ಅಭಿವೃದ್ಧಿ ಮಾಡತಕ್ಕಂತಹ, ಐಕ್ಯತೆಯನ್ನು ವೃದ್ಧಿಪಡಿಸತಕ್ಕಂತಹ ಕಾರ್ಯಕ್ರಮ ನಿರಂತರವಾಗಿ ನಡೀಲಿ. ಮಹಾಲಿಂಗೇಶ್ವರ ಎಲ್ರಿಗೂ ಒಳ್ಳೆಯದು ಮಾಡಲಿ ಅಂಥೇಳಿ ನನ್ನ ಎರಡು ವಿವಾಹದ ಬಗ್ಗೆ, ತಾಂಬೂಲ ಶಾಸ್ತ್ರದ ಬಗ್ಗೆ ಎರಡು ಮಾತುಗಳನ್ನು ಆಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಟ್ರಸ್ಟ್ನವರಿಗೂ ಕೇಳಿದಂತಹ ನಿಮಗೂ ಎಲ್ರಿಗೂ ಅಭಿನಂದನೆಗಳನ್ನು ಸಲ್ಲಿಸ್ತಾ ನನ್ನ ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಕೃಷ್ಣಾರ್ಪಣಮಸ್ತು. ನವ ಜೋಡಿಗಳಿಗೆ ತಾಂಬೂಲ ಶಾಸ್ತ್ರದ ಕುರಿತು ಮತ್ತು ಸಾಮೂಹಿಕ ವಿವಾಹದ ಕಾರ್ಯಕ್ರಮದ ಬಗ್ಗೆ, ವಿಧಿವಿಧಾನಗಳ ಬಗ್ಗೆ ಶುಭ ನುಡಿಗಳನ್ನು ಆಡಿರುವಂತಹ ಪುರೋಹಿತರಾದಂಥ ಶ್ರೀವತ್ಸ ಕೆದಿಲಾಯರವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ, ನಮ್ಮ ಈ ಕಾರ್ಯಕ್ರಮದಲ್ಲಿ ನಮ್ಮ ಟ್ರಸ್ಟಿನ ಗೌರವ ಸಲಹೆಗಾರರಾದ ನಾರಾಯಣ್ ಪ್ರಕಾಶ್ ನಿಲಿತ ಮಾರು ಮತ್ತು ಶಶಾಂಕ್ ಕೋಟೇಚರ್ ಅವರು, ಮೋಹನ್ ದಾಸ್ ರೈ ಕುಂಬ್ರರವರು, ಸೋಮಶೇಖರ್ ರೈ ಇಳಂತಾಜೆ ಹಾಗೂ ವಿವಿಧ ಸಮಿತಿಯ ಮಹಿಳಾ ಸಮಿತಿಯ ಪದಾಧಿಕಾರಿಗಳ ತಾಯಂದಿರುಗಳು ಮತ್ತು ಕಡಬ ತಾಲೂಕಿನ ಸಂಚಾಲಕರ ವೆಂಕಟರಮಣ ಕುತ್ತೇಡಿ, ಸುಳ್ಯ ತಾಲೂಕಿನರಿದ್ದಿರಿ ತಮ್ಮ ಇರುವಿಕೆಯನ್ನು ಗುರುತಿಸುತ್ತಾ ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಕಾರ್ಯಕ್ರಮದ ಕೊನೆಯ ಅಂಗ ಅಧ್ಯಕ್ಷೀಯ ನುಡಿಗಳು ಅಧ್ಯಕ್ಷರು ಶ್ರೀನಿವಾಸ ಕಲ್ಯಾಣೋತ್ಸವ ಸಮಿತಿಯ ಅಧ್ಯಕ್ಷರಾಗಿರುವಂಥ ನರಸಿಂಹ ಪ್ರಸಾದ್ ಅವರು ಸಭೆಯನ್ನು ಉದ್ದೇಶಿಸಿ ಮಾತಾಡಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಮೇಲಿರ್ತಕ್ಕಂತಹ ಗಣ್ಯರೇ, ಸಮಯದ ಅಭಾವ ನಮ್ಮನ್ನು ಕಾಡ್ತಾ ಇದೆ. 12 ಗಂಟೆಯ ಒಳಗಾಗಿ ನಮ್ಮ ಈ ಮಂಗಳ ವಸ್ತು ವಿತರಣಾ ಕಾರ್ಯಕ್ರಮವನ್ನು ಮುಗಿಸ್ಕೊಳ್ಬೇಕು ಅಂತ ಹೇಳುವಂತಹ ಒಂದು ಚಿಂತನೆ ನಮ್ಮಲ್ಲಿದೆ. ಆದರೂ ಕೂಡ ಎರಡು ಮಾತುಗಳು ಗುರುಗಳಾದಂತಹ ಶ್ರೀವತ್ಸ ಕೆದ್ಲಾಯರು ಹೇಳಿದ ಆ ಒಂದು ಮುಹೂರ್ತದ ಬಗ್ಗೆ ಅತ್ಯಂತ ಸೂಚ್ಯವಾಗಿ ನಿಮಗೆ ಹೇಳಿದರು. ಅದಕ್ಕೆ ಪೂರಕವಾಗಿ ಈ ಸಾಮೂಹಿಕ ವಿವಾಹದಲ್ಲಿ ನಾಡಿದ್ದು ಏನು ವಿವಾಹ ಆಗುವಂತಹ ವಧುವರರಿಗೆ ಕೂಡ ಒಂದು ಚಿಕ್ಕ ಮಾತು ಏನು ಅಂತ ಹೇಳಿದರೆ, ನಿಮ್ಮಲ್ಲಿ ಆರ್ಥಿಕವಾದಂತಹ ಶ್ರೀಮಂತಿಕೆ ಇರಲಿಕ್ಕಿಲ್ಲ, ಆದರೆ ಹೃದಯ ಶ್ರೀಮಂತಿಕೆ ನಿಮ್ಮಲ್ಲಿ ತುಂಬ ಇದೆ ಅಂತ. ಯಾಕೆಂತ ಹೇಳಿದರೆ, ಈ ಸಾಮೂಹಿಕ ವಿವಾಹದಲ್ಲಿ ಮದುವೆ ಆಗಬೇಕು ಅಂತ ಹೇಳಿದರೆ ಹೃದಯ ಶ್ರೀಮಂತಿಕೆ ಬೇಕು. ಆರ್ಥಿಕ ಶ್ರೀಮಂತಿಕೆ ಇವತ್ತು ಬರ್ಬೋದು, ನಾಳೆ ಹೋಗ್ಬೋದು. ಹೃದಯ ಶ್ರೀಮಂತಿಕೆ ಇರುವ ಮಾತ್ರ ಈ ಕಾರ್ಯಕ್ರಮದಲ್ಲಿ ಈ ಒಂದು ಮದುವೆ ಆಗಲಿಕ್ಕೆ ಸಾಧ್ಯ ಅಂತ ಹೇಳುವಂಥದ್ದನ್ನು ಒಂದು. ಇನ್ನೊಂದು, ಈ ವರ್ಷ 2025
ಬೇರೆ ಬೇರೆ ಕಾರಣಗಳಿಗೆ ಅತ್ಯಂತ ಮಹತ್ವವನ್ನು ಪಡೆದಂತಹ ವರ್ಷ. ವಂದೇ ಮಾತರಮನ್ನು ಬರೆದಂಥದ್ದು 150 ವರ್ಷಗಳ ಹಿಂದೆ. ವಂದೇ ಮಾತರಂ ಅಂತ ಹೇಳಿದರೆ ಏನು ಅಂತ ಹೇಳುವಂತಹ ನಿಮಗೆ ಗೊತ್ತು. ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಎಲ್ಲರನ್ನ ಒಟ್ಟುಗೂಡಿಸಲಿಕ್ಕೆ ಅದೊಂದು ಮಂತ್ರ, ಅದೊಂದು ಆ ವಂದೇ ಮಾತರಂ ಅಂತ ಹೇಳುವಂತಹ ಒಂದು ಮಂತ್ರವಾಗಿತ್ತದು ಒಂದದು. ಇನ್ನೊಂದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ 100ನೇ ವರ್ಷ. ಅದಲ್ಲದೆ ಶ್ರೀನಿವಾಸ ಕಲ್ಯಾಣೋತ್ಸವದ ಒಂದು ಸಡಗರ. ಸುಮಾರು 1.25 ಲಕ್ಷ ಜನ ಸೇರಿರ್ತಾರೆ. ಅಂತಹ ಒಂದು ಒಳ್ಳೆಯ ಮುಹೂರ್ತ ಬಹುಶಃ ಯಾರಿಗೂ ಸಿಕ್ಕಲಿಕ್ಕಿಲ್ಲ ಅಂತ ಹೇಳುವಂಥದ್ದನ್ನು ನಾನಿಲ್ಲಿ ಒತ್ತು ಹೇಳ್ತಾ ಇದ್ದೇನೆ ಬಂಧುಗಳೇ. ಈ ಕಾರ್ಯಕ್ರಮವನ್ನು ಯಾವಾಗ ಮಾಡಬೇಕು ಅಂತ ಹೇಳೋದ್ರ ಬಗ್ಗೆ ನಾನೊಂದು ಚಿಕ್ಕವಾದಂಥ ಒಂದು ಸಣ್ಣ ಒಂದು ಉದಾಹರಣೆ ಕೊಡ್ತೇನೆ. ನಾವು ಮೊನ್ನೆ ಇತ್ತೀಚೆಗೆ ಬೆಂಗಳೂರಿಗೆ ಹೋಗಿದ್ದೆವು. ನಾವು 4-5 ಜನ ಬೆಂಗಳೂರಿಗೆ ಹೋಗಿದ್ದೆವು. ಅರುಣರು ಇದ್ದರು. ಬರಬೇಕಾದ್ರೆ ಒಂದು ಮಾತು ಬಂತು. ಎಲ್ಲರಿಗೂ ಕೂಡ ಈ ಸಾಮೂಹಿಕ ವಿವಾಹದಲ್ಲಿ ಯಾರು ಭಾಗಿಯಾಗ್ತಾರಲ್ಲ ಅವರಿಗೆ ಸಾಂಪ್ರದಾಯವಾಗಿ ಎಲ್ಲ ಒಂದು ಕಾರ್ಯಕ್ರಮಗಳನ್ನು ಕೂಡ ಮಾಡಬೇಕು ಅಂತ ಹೇಳುವಂತಹ ಚಿಂತನೆ ಇದೆ ಅಂಥೇಳಿ ಅರುಣರ ಬಾಯಿಂದ ಒಂದು ಮಾತು ಬಂತು. ನಾನು ಯಾಕೆ ಈ ಮಾತು ಹೇಳ್ತಾ ಇದ್ದೇನೆ ಅಂತ ಹೇಳಿದರೆ, ಒಬ್ಬ ನಾಯಕನ ದೂರದೃಷ್ಟಿ ಅಂತ ಹೇಳಿ ಇಲ್ಲಿ ಒತ್ತು ಹೇಳ್ತಾ ಇದ್ದೇನೆ ನಾನು ಬಂಧುಗಳೇ. ಇಲ್ಲ ಅಂಥೇಳಿ ಆದರೆ ಒಂದು ನಾಡಿದ್ದು 29ಕ್ಕೆ ಮದುವೆಯ ಕಾರ್ಯಕ್ರಮಕ್ಕಿಂತ ಒಂದು ದಿವಸ ಮೊದಲು ಬಟ್ಟೆಗಳನ್ನು ಕೊಡುವಂಥದ್ದು, ನೀವು ಹೋಗಿ ಹೊಲಿಸ್ಕೊಂಡು ಬನ್ನಿ, ನಾವಿಲ್ಲಿ ಕಾಯ್ತಾ ಇರ್ತೇವೆ. ಹಾಗೆಲ್ಲ ಕಾರ್ಯಕ್ರಮದ ಮದುವೆಯ ಮಹತ್ವವನ್ನು ಸಾರಿ ಹೇಳಲಿಕ್ಕೆ ಆ ವೈದಿಕರು ಒಬ್ಬರು ಬೇಕು. ಆ ಕಾರ್ಯಕ್ರಮದ ಮಹತ್ವ ಏನು ಅಂತ ಹೇಳಲಿಕ್ಕೆ ಇವತ್ತು ಶ್ರೀವಾಸ ಗೆದ್ಲಾಯರು ನಮ್ಮ ಜೊತೆ ಇದ್ದಾರೆ. ಇದನ್ನೆಲ್ಲ ನೀವು ನೋಡುವಾಗ ಬಹುಶಃ ನಾಡಿದ್ದು 29ನೇ ತಾರೀಕಿನಂದು 14 ಜನ ಏನು ಇವತ್ತಿದ್ದೀರಿ, ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಇದ್ದಾರೆ ಬರಲಿಕ್ಕೆ. ನೀವು ಧನ್ಯರು ಅಂತ ಹೇಳಿ ನಾನು ಇಲ್ಲಿ ಒತ್ತಿ ಹೇಳ್ತೇನೆ ಬಂಧುಗಳೇ. ಕಾರ್ಯಕ್ರಮಕ್ಕೆ ಸಮಯದ ಅಭಾವ ಇದೆ. ನೀವೆಲ್ಲರೂ ಬಂದಿದ್ದೀರಿ. ಆದ್ದರಿಂದ ನಿಮ್ಮನ್ನೆಲ್ಲ ಈ ಕಾರ್ಯಕ್ರಮದಲ್ಲಿ ಸಂಪೂರ್ಣವಾಗಿ ತೊಡಗಿಸಿಕೊಳ್ಳಿ ಅಂತ ಹೇಳಿ ಮತ್ತೊಮ್ಮೆ ನಿಮ್ಮ ಹತ್ರ ಪ್ರಾರ್ಥಿಸುತ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಶ್ರೀರಾಮ್. ಶ್ರೀನಿವಾಸ ಕಲ್ಯಾಣೋತ್ಸವ ಸಮಿತಿಯ ಅಧ್ಯಕ್ಷರಾಗಿದ್ದು ಇಡೀ ಕಾರ್ಯಕ್ರಮದ ರೂವಾರಿಗಳು, ನಮ್ಮೆಲ್ಲರ ಮಾರ್ಗದರ್ಶಕರಾಗಿರುವಂಥ ವಕೀಲರಿಗೆ ಮತ್ತೊಮ್ಮೆ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ ಕಾರ್ಯಕ್ರಮದ ಸಭಾ ಕಾರ್ಯಕ್ರಮವನ್ನು ಮುಂದುವರಿಸಿದ್ದೇವೆ. ಕಾರ್ಯಕ್ರಮದ ಕೊನೆಯ ಅಂಗ ಧನ್ಯವಾದ ಸಮರ್ಪಣೆ. ಈ ಕಾರ್ಯಕ್ರಮದ ನಂತರ ಈಗಾಗಲೇ ನೋಂದಾವಣೆಯನ್ನು ಮಾಡಿರುವಂತಹ ನವಜೋಡಿಗಳಿಗೆ ನಾವು ಸೂಚನೆಯನ್ನು ನೀಡ್ತೇವೆ. ಆ ಪ್ರಕಾರ ಕಾರ್ಯಕ್ರಮ ಮುಂದುವರಿಯುತ್ತದೆ. ವಿಶೇಷವಾಗಿ ಈ ಸಭಾ ಕಾರ್ಯಕ್ರಮವನ್ನು ನಡೆಸಿಕೊಟ್ಟು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ನಮ್ಮ ಶ್ರೀನಿವಾಸ ಕಲ್ಯಾಣೋತ್ಸವ ಸಮಿತಿಯ ಅಧ್ಯಕ್ಷರಾಗಿರುವಂತಹ ನರಸಿಂಹಪ್ರಸಾದ್ ಅವರಿಗೆ ಎಲ್ಲರ ಪರವಾಗಿ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ಕಾರ್ಯಕ್ರಮದ ವೇದಿಕೆಯಲ್ಲಿ ಉಪಸ್ಥಿತರಿರುವವರು ನಮ್ಮ ಟ್ರಸ್ಟಿನ ಮತ್ತು ಶ್ರೀನಿವಾಸ ಕಲ್ಯಾಣೋತ್ಸವ ಸಮಿತಿಯ ಸಂಚಾಲಕರು ಶ್ರೀಯುತ ಅರುಣ್ ಕುಮಾರ್ ಪುತ್ತಿಲರವರಿಗೆ ಕೂಡ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇನೆ. ಶ್ರೀನಿವಾಸ ಕಲ್ಯಾಣೋತ್ಸವ ಸಮಿತಿಯ ಗೌರವಾಧ್ಯಕ್ಷರು ಸಿದ್ಧನಾಥ ಮಾನಕರವರಿದ್ದರೆ ಸರ್, ತಮಗೆ ಕೂಡ ಧನ್ಯವಾದಗಳು. ಶ್ರೀನಿವಾಸ ಕಲ್ಯಾಣೋತ್ಸವದ ಈ ಒಂದು ಶುಭ ಸಂದರ್ಭದಲ್ಲಿ ನಮಗೆ ಸಾಮೂಹಿಕ ವಿವಾಹ ಮತ್ತು ತಾಂಬೂಲ ಶಾಸ್ತ್ರದ ಜೋಡಿಗಳ ಬಗ್ಗೆ ಮಾಹಿತಿಯನ್ನು ನೀಡಿರುವಂತಹ ಪುರೋಹಿತರಾಗಿರುವಂತಹ ಶ್ರೀವತ್ಸ ಕೆದಿಲಾಯರವರಿಗೆ ಕೂಡ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ವಿಶೇಷವಾಗಿ ಈ ಕಾರ್ಯಕ್ರಮದ ರೂವಾರಿಗಳು ನಮ್ಮ ಟ್ರಸ್ಟಿನ ಅಧ್ಯಕ್ಷರು ಶ್ರೀರಾಮ್ ಭಟ್ ಪಾತಾಲ, ತಮಗೆ ಕೂಡ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಸ್ವಾಗತ ಸಮಿತಿಯ ಅಧ್ಯಕ್ಷರಾಗಿರುವಂತಹ ಶ್ರೀ ಭೀಮಯ್ಯ ಭಟ್ರವರಿಗೆ ಧನ್ಯವಾದಗಳನ್ನು ಸಲ್ಲಿಸ್ತಿದ್ದೇನೆ. ವಿಶೇಷವಾಗಿ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ಕಾರ್ಯಕ್ರಮದ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಜೋಡಿಸಿಕೊಂಡಿರುವ ನಮ್ಮ ಕಾರ್ಯಾಧ್ಯಕ್ಷರು ಉದ್ಯಮಿಗಳು ಶ್ರೀ ಪ್ರಾಣೇಶ್ ಕೆಮ್ಮಯ್ಯರವರಿದ್ದರೆ ತಮಗೆ ಕೂಡ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಈ ಕಾರ್ಯಕ್ರಮದ ಸಹ ಸಂಚಾಲಕರು ಉಮೇಶ್ ಕೋಡಿಬೈಲ್ರವರಿಗೆ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಕಾರ್ಯಕ್ರಮದಲ್ಲಿ ಎರಡೂ ಸಮಿತಿಯ ಪದಾಧಿಕಾರಿಗಳು ಕಾರ್ಯದರ್ಶಿಗಳು ಉಪಸ್ಥಿತರಿದ್ದರೆ ತಮಗೆ ಕೂಡ ಧನ್ಯವಾದವನ್ನು ಸಲ್ಲಿಸುತ್ತಾ ವಿಶೇಷವಾಗಿ ಮಹಿಳಾ ಸಮಿತಿಯ ಅಧ್ಯಕ್ಷೆಯಾಗಿರುವಂಥ ಸಂಚಾಲಕರಾಗಿರುವಂಥ ಪ್ರೇಮಕ್ಕ ಅವರಿದ್ದರೆ ಮತ್ತು ಪುಷ್ಪಕ್ಕ ಅವರಿದ್ದರೆ ತಮಗೆ ಕೂಡ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಬಂದಿರುವಂಥ ಎಲ್ಲ ಬಂಧುಗಳಿಗೆ ಒಂದೇ ಮಾತಿನಲ್ಲಿ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಕಾರ್ಯಕ್ರಮದ ವಿಶೇಷ ಚಂದಗನಿಸಿಕೊಡುವಲ್ಲಿ ಪತ್ರಿಕಾ ವರದಿಗಾರರು ಮಾಧ್ಯಮ ಮಿತ್ರರು ಉಪಸ್ಥಿತರಿದ್ದರೆ ತಮಗೆ ಕೂಡ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಈಗ ಸಭಾ ಕಾರ್ಯಕ್ರಮವನ್ನು ಮುಗಿಸುತ್ತಿದ್ದೇವೆ. ಟ್ರಸ್ಟಿನ ಪದಾಧಿಕಾರಿಗಳು ಇನ್ನು ಮುಂದಕ್ಕೆ ನಡೆಯುವಂತಹ ಸಾಮೂಹಿಕ ವಿವಾಹದ ಈ ತಾಂಬೂಲ ಶಾಸ್ತ್ರ ಮತ್ತು ಮಂಗಲ ವಸ್ತುಗಳ ವಿತರಣಾ ಕಾರ್ಯಕ್ರಮಕ್ಕೆ ವೇದಿಕೆಯನ್ನು ಸಜ್ಜುಗೊಳಿಸಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡುತ್ತಾ
ಮಂಜುನಾಥ್ ಅವರು ವಿಡಿಯೋದಲ್ಲಿ ಅಡಿಕೆಯನ್ನು ಸೌಜನ್ಯರಿಗೆ ಕೊಡಬೇಕು. ನಾನು ಮಂತ್ರ ಹೇಳ್ತೇನೆ. ವಾಚಾ ಕನ್ಯಾಪುತ್ರಾರ್ಥಂ ಶ್ರೀಕಾರ್ಯ ಕನ್ಯಾವಲೋಕನೋ ನಿಶ್ಚಿತತ್ವಂ ಸುಖೀ ಭವ. ಸೌಜನ್ಯ ಅವರು ವಿಡಿಯೋದಲ್ಲಿ ಅಡಿಕೆಯನ್ನು ಎಡ ಕೈಯಲ್ಲಿ ಇಟ್ಕೊಳ್ಳಿ. ಎಡ ಕೈಗೆ ಬಲದ ಕೈಗೆ ಆರು ವಿಡಿಯೋದಲ್ಲಿ ತಿರುಗ್ತದೆ. ಇತ್ತ ಕೋಟೆ ತಿರುಗ್ತದೆ. ಈ ಬೇರೆ ಯಾವ ವಾಚಾ ಬಲತೆಗೆ ಇಟ್ಕೊಳ್ಳೋದು. ವಾಚಾ ನಿಶ್ಚಿತತ್ವ ಸುಖೀ ಭವ. ಈ ಕೊಡತಕ್ಕಂತಹ ವಧುವಿಗೆ ಕೊಡತಕ್ಕಂತಹ ದಾರೆ, ಸೀರೆ, ಮಲ್ಲಿಗೆ ಇತ್ಯಾದಿ ಮಂಗಲ ದ್ರವ್ಯಗಳನ್ನು ಕೊಡತಕ್ಕಂಥದ್ದು. ಅವರ ಮನೆಯವರಿಬ್ಬರೂ ಕೂಡ ಹುಡುಗನ ಕಡೆಯನ್ನು ಮುಟ್ಟಿಕೊಡಬೇಕು. ಮಂಗಲ ಮಧುಸೂದನ ಮಂಗಲ ದೇವ ಶರಣ್ಯೇ ದ್ರವ್ಯೇ ದೇವಿ ನಾರಾಯಣಿ ನಮೋಸ್ತುತೆ ಕಾತ್ಯಾಯನಿ ನಮೋಸ್ತುತೆ ವಸ್ತ್ರಂ ಪ್ರದಾಸ್ಯಾಮಿ. ಹೊರಡೆ ತುಲೆ ದೇವರು ಎಲ್ಲವನ್ನು ಒಳ್ಳೆಯ ರೀತಿಯಲ್ಲಿ ನಡೆಸಿಕೊಂಡು ಪ್ರಾರ್ಥನೆ